ಎಲ್ಲ ವಿವಿಧ ವಿಭಾಗಗಳಲ್ಲಿ ಸಹಕಾರ ನೀಡುವಂತ ಬೇರೆ ಬೇರೆ ಸಂಘಗಳಿವೆ. ಇಂದು ನಮ್ಮೊಂದಿಗೆ ಶ್ರೀ ದುರ್ಗಾ ಫ್ರೆಂಡ್ಸ್ ಕಾಣಿಯಾರು ಇವರು ನಮ್ಮೊಂದಿಗೆ ಸಹಕಾರವನ್ನು ನೀಡಿದ್ದಾರೆ. ಅವರ ಸಹಕಾರವನ್ನ ಹೃದಯಪೂರ್ವಕವಾಗಿ ಸ್ವೀಕರಿಸುತ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಳಿನ ನಿರ್ವಹಣೆಯನ್ನ ಹೊಸಮ್ಮ ಫ್ರೆಂಡ್ಸ್ ಪಳ್ಳತಡ್ಕ ಇವರು ಮಾಡಲಿಕ್ಕಿದ್ದಾರೆ. ಸಮಾರಂಭದ ಬಳಿಕ ಇದೇ ವೇದಿಕೆಯಿಂದ ಗೆಜ್ಜೆನಾದ ಎನ್ನುವ ನೃತ್ಯ ಕಾರ್ಯಕ್ರಮ ಕೂಡ ಈ ವೇದಿಕೆಯಿಂದ ಮೂಡಿ ಬರಲಿಕ್ಕಿದೆ. ಈ ಗೆಜ್ಜೆನಾದ ಕಾರ್ಯಕ್ರಮವನ್ನ ಇದರ ಸಾರಥ್ಯವನ್ನು ವಹಿಸಿದವರು ವಿದುಷಿ ಅನನ್ಯ ತೇಜಸ್ಕೋ ಎಂಗಾಜೆ. ನಾಳೆಗೆ ನವರಾತ್ರಿಯ ಅಂದ್ರೆ 9 ರಾತ್ರಿಯ ಉತ್ಸವಗಳು ನಾಳೆಗೆ ಮುಗಿಯುತ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಾಳೆ ಕೊನೆಯ ಕಾರ್ಯಕ್ರಮ ಈ ವೇದಿಕೆಯಿಂದ ಮೂಡಿ ಬರಲಿಕ್ಕಿದೆ. ನಿರಂತರ 9 ದಿನಗಳ ಕಾಲ ನಮ್ಮೊಂದಿಗೆ ಸಹಕರಿಸಿದಂತ ಎಲ್ಲ ಕಲಾಭಿಮಾನಿಗಳಿಗೆ ಮತ್ತು ಶ್ರೀ ಕ್ಷೇತ್ರದ ಭಗವದ್ಭಕ್ತರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕೊನೆಯವರೆಗೂ ಕೂಡ ತಮ್ಮ ಈ ಒಂದು ಸಹಕಾರ ನಮ್ಮೊಂದಿಗೆ ಇರಲಿ. ಈ ವೇದಿಕೆಯಿಂದ ಮೂಡಿ ಬರುವ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮ ಪಾಲು ನಿರಂತರವಾಗಿ ನಮಗೆ ಪ್ರೋತ್ಸಾಹ ನೀಡುತ್ತಾ ಇರಿ. ಇನ್ನೂ ಹೆಚ್ಚಿನ ಕಾರ್ಯಕ್ರಮ ನೀಡುವ ಸೌಭಾಗ್ಯ ನಮ್ಮೆಲ್ಲರಿಗೂ ಒದಗಿ ಬರಲಿ ಅಂತ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ಒಂದು ವೇದಿಕೆಯಿಂದ ಇವತ್ತು ಕದಂಬ ಕೌಶಿಕೆ ಎನ್ನುವ ಯಕ್ಷಗಾನ ನಮ್ಮೊಂದಿಗೆ ಪ್ರದರ್ಶಿಸಿರುವಂತಹ ಎಲ್ಲ ಕಲಾಭಿಮಾನಿಗಳು ಕಲಾವಿದರು ನಮ್ಮನ್ನ ಈಗಾಗಲೇ ಸೇರಿಕೊಂಡಿದ್ದಾರೆ. ಈ ಒಂದು ಯಕ್ಷಗಾನಕ್ಕೆ ಮೂಡಿ ಬರಲಿಕ್ಕೆ ಸಹಕರಿಸುವ ಎಲ್ಲರಿಗೂ ವಂದನೆಗಳು ಸಲ್ಲಿಸುತ್ತಾ ವೇದಿಕೆಯನ್ನ ಯಕ್ಷ ಕಲಾವಿದರಿಗೆ ಬಿಟ್ಟುಕೊಡ್ತಾ ಇದ್ದೇವೆ. ಮಹಿಷಮರ್ದಿನಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಕೆಯ್ಯೂರು ಇಲ್ಲಿ ಸಾಯಿಕಲಾ ಯಕ್ಷ ಬಳಗ ಬಾಲವನ ಇವರು ಗುರುಗಳಾದಂತಹ ಬಾಲಸುಬ್ರಹ್ಮಣ್ಯ ಭಟ್ ಗುತ್ತಿಗಾರು ಇವರ ನಿರ್ದೇಶನದಲ್ಲಿ ಸಾದರಪಡಿಸುವಂತಹ ಯಕ್ಷಗಾನ ಕದಂಬ ಕೌಶಿಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಿಮ್ಮ ಮುಂದೆ ಪ್ರದರ್ಶನಗೊಳ್ಳಲಿದೆ. ಈ ಕಲಾ ಸೇವೆಗೆ ತಾಯಿಯ ಚರಣಾರವಿಂದಗಳಿಗೆ ಪೊಡಮಡುತ್ತಾ ಆಶೀರ್ವಾದವನ್ನು ಬೇಡುತ್ತಾ ಹಿಮ್ಮೇಳದಲ್ಲಿ ಭಾಗವತರಾಗಿ ರಚನಾ ಚಿದ್ಗಲ್, ಅದೇ ರೀತಿ ಚೆಂಡೆಮದ್ದಳೆಯಲ್ಲಿ ಬಾಲಸುಬ್ರಹ್ಮಣ್ಯ ಭಟ್ ಗುತ್ತಿಗಾರು, ರೋಷನ್ ಕಾಟುಕುಕ್ಕೆ, ಚಕ್ರತಾಳದಲ್ಲಿ ಗಿರೀಶ್ ಇವರಿದ್ದಾರೆ. ಮುಮ್ಮೇಳದಲ್ಲಿ ದೇವೇಂದ್ರನಾಗಿ ಶ್ರೀಮತಿ ಜ್ಯೋತಿ ಅಶೋಕ್, ಬಲಗಳು ಶ್ರೀಮತಿ ಮಲ್ಲಿಕಾ ಪುರಂದರ್ ಬಲ್ನಾಡು, ಸಂಜನಾ ಮೂಡುಗೋಡಿ, ಚಂಡಮುಂಡರಾಗಿ ಶ್ರೀಮತಿ ಶ್ರುತಿ ವಿಸ್ಮಿತ್ ಬಲ್ನಾಡು ಮತ್ತು ಕುಮಾರಿ ರೇಣುಕಾ ಗೌಡ.
ಅದೇ ರೀತಿ ಶುಂಭನಾಗಿ ಸಂದೇಶ್ ದೀಪ್ ರೈ ಕಲ್ಲಂಗಳ, ನಿಶುಂಭನಾಗಿ ಡಾಕ್ಟರ್ ಅನನ್ಯಲಕ್ಷ್ಮಿ ಸಂದೀಪ್, ಕೌಶಿಕೆಯಾಗಿ ಶ್ರೀಮತಿ ಪ್ರೇಮಕಿಶೋರ್ ಪುತ್ತೂರು, ಧೂಮ್ರಾಕ್ಷನಾಗಿ ಕುಮಾರಿ ಪ್ರಶಕ್ತಾ ರೈ, ಕಾಳಿಯಾಗಿ ವಿಸ್ಮಿತಾ ರೈ, ರಕ್ತೇಶ್ವರಿಯಾಗಿ ಶ್ರೀಮತಿ ರಾಜೀವಿ ನಾಗೇಶ್, ರಕ್ತಬೀಜನಾಗಿ ಶ್ರೀಮತಿ ಶಾಲಿನಿ ಅರುಣ್ ಶೆಟ್ಟಿ. ಹಲ್ 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 hello, hello.
hell, hell. ಶರಣು ತೀರುವಗ್ರಶಾಲಿ ವಾಹಿನಿ
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಣು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಗೆ ಬೊಡಮಡುದವಣಿ ಪೆಣಿ ಕಥಾಮೃತವ ಇರುವಂತಹ ಸ್ಥಳ ದೇವೇಂದ್ರ ಎಂದು ಕೇಳಿದ್ದೆ. ಬಂದಂತ ಕಾರ್ಯಕಾರಣ ಧರಣಿ ಬಾಲಕ ಕೇಳು
ಸರ ನರಹಿಸುತ್ತ ಸುಮನ ಸರ ಮೇರೆ ವಿಭವದೋಳು ವರುಣ ವಾಯು ಕುಬೇರ ವರುಣ ವಾಯು ಕುಬೇರ ನಿರುತೆ ಮೊದಲ ದಬರ ನೆರವಿಯೋಳು ನುಡಿದ ಬದದಿರವನಿ ತೆರದೆ ಧರಣಿ ಪಾಲಕ ಕೀಳು ಆ ನಮೋ ಶ್ರೀಹರಿಯೇ ಕಾಪಾಡು. ಜಗತ್ತಿನ ಪ್ರತಿಯೊಂದು ಜೀವಿಯೂ ಬಯಸುವುದು ಸ್ವರ್ಗವನ್ನು, ಸ್ವರ್ಗ ಸುಖವನ್ನು, ಎಲ್ಲರ ಅಶೋತ್ತರಗಳನ್ನು ಈಡೇರಿಸುವ ಈ ಮೇರುಲೋಕ ನಾಗಲೋಕ. ಇಂತಹ ಲೋಕದ ಒಡೆಯನಾಗಿದ್ದೇನೆಂದು ಹೇಳಿಕೊಳ್ಳಲು ಬಹಳ ಸಂತಸವಾಗುತ್ತಾ ಉಂಟು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಂತಹ ನಾನು 3 ಮೂರ್ತಿಗಳನ್ನು ಅರ್ಚಿಸಿ ಮೆಚ್ಚಿಸಿ ಇಂದಿನ ಸುಧರ್ಮ ಸಭಾಸ್ಥಾನಕ್ಕೆ ಬಂದೆ. ಗುರು ಹಿರಿಯರಿಗೆ ನಮಸ್ಕರಿಸಿ ಸಭೆಯಲ್ಲಿ ನೆರೆದ ಸಕಲ ವಿದ್ಯುತ್ ಜನರನ್ನು ಗೌರವಿಸಿ ಸುಮನರಸರಾದ ನಿಮ್ಮನ್ನು ಮನ್ನಿಸಿದ್ದೇನೆ. ಸಂಗೀತ ನೃತ್ಯಾದಿಗಳ ತವರೂರು ಈ ರಾಜಸಭೆ. ಕಾಮಿಸಿದ್ದನ್ನು ಕೊಡುವ ಕಾಮಧೇನು, ಚಿಂತಿಸಿದ್ದನ್ನು ಕೊಡುವ ಚಿಂತಾಮಣಿ, ಐರಾವತ, ಕುಡಿಯುವುದಕ್ಕೆ ಅಮೃತ, ಹೀಗೆಲ್ಲ ಇಷ್ಟೆಲ್ಲ ಐಶ್ವರ್ಯಗಳಿಂದ ನಾವು ನಡೆಯುತ್ತಾ ಇದ್ದರೂ ನಮ್ಮನ್ನು ಕಾಡುವ ಒಂದು ಪ್ರಶ್ನೆ ಇದೆಯಲ್ಲ, ಅತಿಥಿಯರೇ ಕೇಳಿ. ಸುಮನಸರು ಕೇಳಿದಿರೆ ಸುಮನಸರು ಕೇಳಿದಿರೆ ನಳಿನಾಭನದಯದಿ ಅಮಿತ ಸೂರ ಸಂಪದವು ಅಮಿತ ಸೂರ ಸಂಪದವು ನಬಗೆಯ ಆದರ ಖಳ್ಳ ಹೃದಯಾದ್ಯ ಮತ್ಸರದಿಂದ ಆದರ ಖಳ್ಳ ಹೃದಯಾದ್ಯ ಮತ್ಸರದಿಂದ ಬಾಧಿಸುವರೆಮ್ಮುವನು ಹಾದಿಯೇನಿದಕ್ಕೆ ಸುಮನಸರು ಕೇಳಿದಿರೆ ಆ ನರಸರೇ, ನಾವು ಅಮಿತ ಅತುಲ ಐಶ್ವರ್ಯಗಳಿಂದ ಕಂಗೊಳಿಸುತ್ತಾ ಇದ್ದರೂ ನಮ್ಮನ್ನು ಕಂಡು ಸಹಿಸಲಾರದ ಒಂದು ವರ್ಗ ಉಂಟು. ಹೇಳಿ ಕೇಳಿ ದಾಯಾದಿಗಳೇ, ದೂರದವರಲ್ಲ, ದೊಡ್ಡಮ್ಮ ದಿಕ್ದೇವಿಯ ಮಕ್ಕಳೇ. ಅಂತಹ ದಾನವರು ಎಷ್ಟೋ ಸಲ ಬಂದು ಹೋಗಿದ್ದಾರೆ. ಅವರಿಗೆ ನಾವು 3 ಮೂರ್ತಿಗಳ ಸಹಾಯದಿಂದ ತಕ್ಕುದಾದ ಶಾಸ್ತ್ರಿಯನ್ನು ಮಾಡಿದವರು ನಾವಿದ್ದೇವೆ. ಅಂತಹ ದಾನವರು ಬಂದರೆ ಮುಂದೆ ನೀವೇನು ಮಾಡುವಿರಿ? ಸುರನಾಥ ಲಾಲಿಸಯ್ಯನ್
ಝಣುತ ಝಣುತೈ ತಕತ ದಿಮಿತೈ ಝಣುತ ಝಣುತೈ ದಿನತೈ ದಿನತೈ ನಮಗಿನ್ನು ದುರುಳರ ಭಯವಿಲ್ಲವೈ ಸುರಧನ ಕಲ್ಪತರು ನಮ್ಮಲ್ಲಿ ಹರಣವನಿಗುವರು ಆದರೆ ಸದಾ ಜಾಗೃತಿಯಲ್ಲಿರಬೇಕಾದುದು ನಮ್ಮ ಕರ್ತವ್ಯ. ಆದರೆ ಇನ್ನು ಸ್ವಲ್ಪವೂ ನಮಗೆ ಭಯ ಇಲ್ಲ. ಆದರೆ ಆ ಬರುವ ದುರಿತಗಳೆಲ್ಲ ಶ್ರೀಹರಿಯನ್ನು ದೂರ ಮಾಡಲಿ ಎಂದು ಹೇಳುತ್ತಾ ಇಂದಿನ ಸಭಾ ಕಲಾಪವನ್ನು ಮುಕ್ತಾಯಗೊಳಿಸೋಣವೇ? ಹಾಗೆ
ಪರಿಭವದಲ್ಲಿ ಬಳಿರೆಯ ಸ್ವರ್ಗೋದ್ಧಾರಕ ಇರುವಂತಹ ಸ್ಥಳ ಈ ಶೋಣಿತಾಪುರಕ್ಕೆ ಯಾರೆಂದು ಕೇಳಿದ್ದಿ? ಶುಂಭದಾನವನೆಂದು ಕೇಳಿದ್ದೆ. ನಾನೇ ಸರಿ ಬಂದಂತ ಕಾರ್ಯಕ್ರಮ ಅನೇಕವಿದೆ. ಆಲಿಸಬೇಕು. ಧನುಕುಮಾರಗೆ ಶುಂಭದಾನ ಶುಂಭ ಸಹಿತಲಿ ಘನಪರಾಕ್ರಮದಿಂದ ಶೋಣಿತ ಜನಪದದಲ್ಲಿ ಶಂಕರ ರಕ್ಷಣೆ ಮಾಡು ತಂದೆ, ಪರಿಪಾಲಿಸು. ಭೂಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮರ 13 ಜನ ಪತ್ನಿಯರಲ್ಲಿ ಧನುದೇವಿಯಲ್ಲಿ ನಮ್ಮಿಬ್ಬರ ಜನನ. ಗುರುಗಳಾದಂತಹ ಶುಕ್ರಾಚಾರ್ಯರಿಂದ ಬೇಕಾದಂತಹ ವಿದ್ಯೆಯನ್ನು ಕಲಿತು ಈ ಶೋಣಿತಾಪುರದ ಪಟ್ಟವನ್ನೇರಿ ಮೆರೆಯುತ್ತಾ ಇದ್ದೇವೆ. ತಮ್ಮ ನಿಶುಂಭ, ನಮ್ಮ ಈ ಕಾರಣವೇನು? ಸರಸಜೋತ್ಮವನನ್ನು ಮೆಚ್ಚಿದ ಹರಿಹರಾದಿಗಳಿಂದ ಮರಣವು ದೊರಕದಂತೆ
ಲೇಸನೆ ನುಡಿದೆ ತಮ್ಮ ತಮ್ಮ. ಲೇಸನೆ ನುಡಿದೆ ತಮ್ಮ ಸಂಗರದಲ್ಲಿ ಭಾಷಾವಾದಿಗಳ ಹಮ್ಮ. ಖಾಸಿಗೊಳಿಸಿ ನಾಗ ಪಡೆವರೆ ಕೆಳನಿ ಸೈನ್ಯವೆಂದು ನಮ್ಮ. ಲೇಸನಾಡಿದೆ. ಹೌದು, ಉಳಿದಿದೆ ಒಂದು ಸ್ವರ್ಗಲೋಕ. ಅದರ ಅಧಿಕಾರವನ್ನು ನಾವು ಪಡೆಯಬೇಕು. ಹಾಗಾಗಿ ನಾವು ತಡ ಮಾಡುವುದು ಸರಿಯಲ್ಲ. ಸಕಲ ಸೇನೆ ಸಿದ್ಧಗೊಳ್ಳಲಿ. ಬಡಿದಟ್ಟುದ ಸುಮನಸರ ನ ಪಡೆದ ಪೆರಿವ ಅಧಿಕಾರ. ಎಲ್ಲ ದೇವತೆಗಳೇ, ಏನು ಸೊಕ್ಕು ನಿಮಗೆ? ಪ್ರತಿ ಸಲವೂ ದಾನವರ ಸೊಕ್ಕು ಮುರಿಯುವುದು ಅಂತ ಹೇಳಿ ನಮ್ಮನ್ನು ಸೋಲಿಸಿ ಓಡಿಸಿ ಬಿಡುತ್ತಿದ್ದೀರಿ. ಆದರೆ ಈ ಸಲ ನಿಮ್ಮ ಲೋಕಕ್ಕೆ ಬಂದವರು ಸಾಮಾನ್ಯರಲ್ಲ. ಕೇಳಿದ್ದೀಯೇನು? ಶುಂಭ, ನಿಶುಂಭ, ನಿಶುಂಭ ನಾನೇ. ಮರ್ಯಾದೆಯಿಂದ ಹೇಳುತ್ತಿದ್ದೇನೆ, ಸ್ವರ್ಗದ ಪೀಠವನ್ನು ಬಿಡಲು ಆ ನಿನ್ನ ದೇವೇಂದ್ರನಿಗೆ ಹೋಗಿ ಹೇಳು. ಇಲ್ಲವಾದರೆ ಯುದ್ಧಕ್ಕೆ ಬಾ. ನಿನ್ನಂದದ ಹುಡುಕಳರು ನಿಮ್ಮನ್ನು ಬಯಸಿ ಬಂದವರು ಎನ್ನಳು ಪುರವನ್ನು ಮಾಡಿ ಶಿರವನ್ನು ಕಳೆದರಿಂದಾಡಿ.
ತುದಿ ಪಡೆದಿ ನಾಯಕ ಬಂದ ನಡೆ ತಂದಿದೆ ಕೆಡದಿರು ಹೊರದೊಳಗೆ ಓಹ ಇಷ್ಟೊಂದು ಸೊಕ್ಕೆ ನಿನಗೆ ಈಗಷ್ಟೇ ಒಬ್ಬನ ಸೊಕ್ಕು ಮುರಿದು ಕಳಿಸಿದ್ದೆ ಅವನು ನಿನಗೆ ಬಂದು ಹೇಳಲಿಲ್ಲವೇ ಈ ಶುಂಭನಷ್ಟು ಶೂರ ಎಂದು ನಿನಗೆ ಇನ್ನು ಬೇರೆ ಹೇಳಬೇಕೆ ಬರೀ ಒಂದು ದಿಕ್ಕಿನ ಮುಖ್ಯಸ್ಥ ನೀನು ನಿನಗೆ ಇಷ್ಟು ಅಹಂಕಾರ ಇರಬೇಕಾದರೆ ಪೂರ್ತಿ ಭೂಲೋಕ ನರಕಲೋಕದ ಅಧಿಕಾರಿ ನನ್ನಣ್ಣ ಶುಂಭ ನನಗೆಷ್ಟಿರಬೇಕು ಅಹಂಕಾರ ಮರ್ಯಾದೆಯಿಂದ ಕೊನೆಯದಾಗಿ ಹೇಳುತ್ತಿದ್ದೇನೆ ಯುದ್ಧವನ್ನು ಹಿಂದೆ ಪಡೆದುಕೊಂಡು ಹೋದರೆ ನಿನ್ನ ಜೀವ ನಿನಗೆ ಇಲ್ಲದಿದ್ದರೆ ನಿನ್ನ ಜೀವ ನನಗೆ ಸಮರಕ್ಕೆ ನಡೆದಂತ ಕಾರಣ ಹೇಳುವುದೇನೆ ಎಷ್ಟೋ ಖಳರು ಬಂದು ಹೋಗಿದ್ದಾರೆ ಸ್ವರ್ಗಲೋಕದ ಆಸೆಯನ್ನು ಬಿಟ್ಟು ಬಿಡು ಮೂರು ಯಾಗಗಳನ್ನು ಮಾಡಿದವ ನಾನಿದ್ದೇನೆ ಬಂದ ಹಾಗೆ ತಿರುಗಿದರೆ ಒಳ್ಳೆದು ತಿರುಗಿ ಹೋದರೆ ಒಳ್ಳೆದಿಲ್ಲವಾದ್ರೆ ಈ ಧ್ವಂಸಾಯನದ ರುಚಿಯನ್ನು
ಹೀಗೆ ಬಿಡಬಾರದು. ಆಹಾ. ನಮ್ಮ ಕೈಯಾಳುಗಳಂತೆ ದೇವತೆಗಳಿರಬೇಕು. ಹೌದಣ್ಣ. ಶುಂಭಾಯ ನಮಃ, ಆ. ನಿಶುಂಭಾಯ ನಮಃ ಆಹಾ. ಎಂಬ ಮಂತ್ರಾಚರಣೆ ಆಗಬೇಕು. ಆಹಾ. ಆಗಲಿ ಸ್ವರ್ಗದ ಸುಖಭೋಗವನ್ನು ಅನುಭವಿಸುತ್ತಾ ಆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯೋಣ. ಹೌದಣ್ಣ. ಶುಂಭಾಯ ನಮಃ. ಆ. ಹೇಳಿ ಎಲ್ಲರೂ ಶುಂಭಾಯ ನಮಃ, ನಿಶುಂಭಾಯ ನಮಃ. ಜೈ ಶುಂಭ, ಜೈ ನಿಶುಂಭ. ವಿಶ್ರಾಂತಿ ಪಡೆಯೋಣ ಬಾಣ. ಆಗಲಿ. ದುರುಳ ಶುಂಭಾಸುರ ಸುರರನ್ನು ಸೋಲಿಸಿ ಮೆರೆಯುತ್ತಲಿರಲಿ ಕಾದಿ ನದಿಗೆ ಮರುಗುತ್ತ ಸುಮನಸ ರವಿಯ ನೊಟಗೊಂಡು ಪುರುಹೂತ ತೊಳಲಿದ ವನದಿ ಪುರುಹೂತ ತೊಳಲಿದ ವನದಿ ದುರುಳ ಶುಂಭಾಸುರ ಸುರರನ್ನು ಸೋಲಿಸಿ ಅಯ್ಯೋ, ಇಂತಹ ಪರಿಸ್ಥಿತಿ ಬರಬಹುದೆಂದು ಎಂದು ಊಹಿಸಿಯೇ ಇರಲಿಲ್ಲ. ದೇವತೆಗಳೇ, ಏನಾಯ್ತು ನಮ್ಮ ಪರಿಸ್ಥಿತಿ? ಏನು ಮಾಡೋಣ? ಯಾರಲ್ಲಿ ಹೇಳಲಿ ನಮ್ಮ ಕಷ್ಟವನ್ನು? ಅಯ್ಯೋ, ಚಿಂತಿಸಿ ಪ್ರಯೋಜನವಿಲ್ಲ, ವ್ಯರ್ಥ. ಅಂದು ಜಗದಂಬೆಯು ನೀಡಿದ ವಾಕ್ಯ ನೆನಪಾಗುತ್ತಾ ಇದೆ. ಹಾಗಾಗಿ ನಾವು ಆ ಜಗದಂಬೆಯನ್ನೇ ಸ್ಮರಿಸೋಣ. ಹಾಗಾಗಿ ನಾವು ಆ ತುಹಿನಾದ್ರಿ ಹತ್ರ ಹೋಗಿ ಆ ಜಗದಂಬೆಯನ್ನೇ ಪ್ರಾರ್ಥಿಸೋಣವಂತೆ. ಜಯ 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 ಪೂಜಿಸಿದನು ಮಾಯಿಗ ನಿಟ್ಟರರಿಗೆ ಪೂಜಿಸಿದನು ಮಾಯಿಯ ಮೋದಕವ ಪಾಲಿಸುವ ರಾಜೇಶ್ವರಿಯ ಚರಣ ಪೂಜಿಸಿದನು ಮಾಯ ಪೂಜಿಸಿದನು ಏಳಯ್ಯ ಸುರಪಾಲಗೋಳು ಗುಟ್ಟುವುದಕ್ಕೆ ಕೂಳ ಮಖಿಷ ನಿಮ್ಮನು ಸೋಲಿಸಿ ನಾಲ್ಕವನಾಳುತ್ತಿರಲು ಕಾಲನಾಲಯ ಕಟ್ಟಿದೆನು ಸುರಪಾಲ ಸುರಪಾಲ ಅಮ್ಮ. ಮುಕ್ಕೋಟಿ ದೇವತೆಗಳನ್ನೆಲ್ಲ ಕೂಡಿಕೊಂಡು ಈ ರೀತಿಯಾಗಿ ಗೋಳುಗುಟ್ಟುತ್ತಾ ಹಾ, ತುಯಿನಾದ್ರಿವರೆಗೆ ಬಂದಿದ್ದೀಯಲ್ಲ, ಹಾ. ಏನಾಯಿತು? ಯಾಕೆ ಹೀಗೆ?
ಜನನಿಗೆ ಭಿನ್ನಹ ಧನುಜಮ ಶಿಶಗಿಂತ ಘನ ಪರಾಕ್ರಮಿ ಶುಂಭನು ಧನುಜಮ ಶಿಶಗಿಂತ ಘನ ಪರಾಕ್ರಮಿ ಶುಂಭನು ಅನುವರದಲ್ಲಿ ಸುರರನು ಸೋಲಿಸುತ್ತ ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಕವನು ಪಾಲಿಸುವ ಖಳನು ಅಮ್ಮ ಜನನಿ ಸುರಪಾಲ ಓ ಪ್ರಣವಸ್ವರೂಪಿ, ಹಾ ನನ್ನ ಮೊರೆಯನ್ನು ಆಲಿಸಿ ಪ್ರತ್ಯಕ್ಷವಾದೆಯ ತಾಯಿ. ಹೌದು ನಿನ್ನನ್ನು ಪ್ರಾರ್ಥಿಸುವುದಕ್ಕೆ ಕಾರಣ ಇದೆ. ಏನಾಯಿತು ಹೊರೆಯನ್ನು ಆಳುತ್ತಿರುವ ಆ ಶುಂಭ ನಿಶುಂಭಧನವರು ಹಾ ನಮ್ಮ ಸ್ವರ್ಗದ ಮೇಲೆ ದಾಳಿಯನ್ನು ಮಾಡಿ ಸ್ವರ್ಗಪೀಠವನ್ನು ಆಕ್ರಮಿಸಿಕೊಂಡಿದ್ದಾರೆ ತಾಯಿ. ಹಾ ಈ ಸುರಪಾಲ ಅದಕ್ಕಾಗಿ ಚಿಂತಿಸುತ್ತಾ ಇಲ್ಲ ತಾಯಿ. ಹಾ ಆದರೆ ಒಬ್ಬ ಶ್ರೇಷ್ಠನಾದವನು ಪೀಠವನ್ನು ಅಲಂಕರಿಸಿದರೆ ಈ ಸುರಫಲ ಬೇಸರಗೊಳ್ಳುತ್ತಿಲ್ಲ. ಆ ದಾನವರಿಂದಾಗಿ ಧರ್ಮವನ್ನು ಮಾಡದಂತಹ ಸ್ಥಿತಿಯಲ್ಲಿದ್ದೇನೆ. ಹಾ ಸುರಲೋಕದಲ್ಲಿ ಪೂಜೆ ಯಾಗ ಯಜ್ಞಾದಿಗಳು ಬಿಟ್ಟು ಹೋಗಿದೆ ತಾಯಿ. ಇದರಿಂದಾಗಿ ನಮಗೆ ಖೇದೋಚದಂತಾಗಿದೆ. ನಮ್ಮನ್ನು ನೀನೇ ಕಾಪಾಡಬೇಕು, ನೀನೇ ರಕ್ಷಿಸಬೇಕು ತಾಯಿ. ಕರುಣಿಸುತ್ತಲ ಭಯವನು ನುಡಿದಳು ಕರುಣಿಸುತ್ತಲ ಭಯವನು ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರ ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಗನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿನಗಿರಿಯೊಳಗೆ ಇರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗೆಂದೆನುತ ತ್ರಿದಶರಿಗರುಹಿ ಶ್ರೀದೇವಿಯೇ ಶ್ರೀದೇವಿ ಕರುಣಿಸುತ್ತಲ ಭಯವನು ಸುರಪಾಲ ಕೆಲವು ಸಮಯದ ಹಿಂದೆ ದುಷ್ಟನಾದಂತ ಮೈಸಾಸುರನನ್ನು ಕೊಂದು ಸ್ವರ್ಗಪೀಠವನ್ನು ನಿಮ್ಮದಾಗಿಸಿದ್ದೇನೆ. ಈಗ ಶುಂಭ ನಿಶುಂಭರಿಂದ ಆ ರೀತಿಯಾದಂತ ತೊಂದರೆ ನಿಮಗಾಗಿದೆ. ಸ್ವರ್ಗದಲ್ಲಿ ನಿಲ್ಲುವುದಕ್ಕೂ ಸಾಧ್ಯವಿಲ್ಲದೆ ಈ ರೀತಿಯಾಗಿ ಇಲ್ಲಿಗೆ ಬಂದಿದ್ದೀರಲ್ಲ ಮಕ್ಕಳೇ. ಶುಂಭ ನಿಶುಂಭರಿಗೆ ವೃತ್ಯ ದೇವತೆಯಾಗಿ ಅವರನ್ನು ನಾನು ಸಂಹರಿಸುತ್ತೇನೆ. ಕಿರಿದು ಸಮಯದೊಳಗಾಗಿ ಅವರನ್ನು ಸಂಹರಿಸಿಕೊಡುತ್ತೇನೆ. ನೀವೆಲ್ಲರೂ ನಿಶ್ಚಿಂತೆಯಿಂದ ಇರಬೇಕು. ಹಾಗಾಗಿ ಈ ತುಹಿನಾದ್ರಿ ತಪ್ಪಲಲ್ಲಿ ನೀವೆಲ್ಲರೂ ಆ ದುಷ್ಟರನ್ನು ಕೊಲ್ಲುವಂತ ಲೀಲೆಯನ್ನು ನೋಡಬೇಕು ಮಕ್ಕಳೇ, ನೋಡಬೇಕು. ಹೇಗೆ ಬಲ್ಲಿರಾ? ನಿಮ್ಮ ಲೀಲೆ, ನಿಮ್ಮ ವೇಷವನ್ನು ಮರೆಸಿಕೊಂಡು ಆ ದುಷ್ಟರ ವಧೆಯನ್ನು ಶ್ರೀದೇವಿ ಮಾತ್ಮೆಯನ್ನು ಕಣ್ತುಂಬಿಸಿಕೊಳ್ಳಿ ಮಕ್ಕಳೇ, ಕಣ್ತುಂಬಿಸಿಕೊಳ್ಳಿ. ಜಯ 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 ಜಯ. ಅಳುವ ಸುಮನಸರಿಂಗೆ ಧೈರ್ಯವ ಅಳುವ ಸುಮನಸರಿಂಗೆ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಕಳ್ಳರ ಬಳಿಗೈದುತ್ತ ಗೆಲುವಡೆ ಅಸಾಧ್ಯವೆಂದಿನುತ ಅಳುವಂತ ಸುಮನಸರಿಗೆ ಅವರನ್ನು ಸಂಹರಿಸಿಕೊಡುತ್ತೇನೆನ್ನುವಂತ ಅಭಯವನ್ನು ಕೊಟ್ಟಿದ್ದೇನೆ. ಆ ಸುಮನಸರನ್ನು ಕೊಲ್ಲುವ ಬಗೆಯ ಬಗ್ಗೆ ನಾನು ಯೋಚಿಸಬೇಕಲ್ಲ. ತಿಳಿದಳ
ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುತ್ತಲೇ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಮಾಯಿಗೆ ಎಂದು ಯೋಚಿಸಿ ಮಹಮಾಯೆ ಯೋಚಿಸಿ ಮಹಮಾಯೆ ದೈತ್ಯ ವೃಂದವ ಮೋಹಿಸಿದರೆ ದೈತ್ಯ ವೃಂದವ ಮೋಹಿಸಿದರೆ ಸುಂದರಾಗವ ತಳೆದಂದು ಕೌಶಿಕಿಯಾಗಿ ನಿಂದಳು ಕೌಶಿಕಿಯಾಗಿ ನಿಂದಳು ಮೆರೆವ ಕದಂಬ ವನದೋಳಂದು ಕದಂಬ ಕದಂಬ ವನದೋಳಂದು ಸುಂದರಾಗವ ತಳೆದಂದು ಕೌಶಿಕಿಯಾಗಿ ನಿಂದಳು ಮೆರೆವ ಕದಂಬ ವನದೋಳಂದು ಎಂದು ಯೋಚಿಸಿ ಮಹಮಾಯೆ ದೈತ್ಯ ವೃಂದವ ಮೋಹಿಸಿ ತರಿ ಅಳುವಂತ ಸುಮನಸರಿಗೆ ಧೈರ್ಯವನ್ನು ಇತ್ತು ಅವರನ್ನು ಕಳುಹಿಸಿದ್ದಾಯಿತು. ಇನ್ನು ಕಿರಿದು ಸಮಯಗಳಾಗಿ ಆ ದುರುಳರನ್ನು ಸಂಹರಿಸಬೇಕು. ಹೇಗೆ ಹೇಗೆ ಎಂದು ಯೋಚಿಸಿದಾಗಲ್ಲ ಆ ದುಷ್ಟರಾದಂಥ ಕಳ್ಳರು ಅತಿ ಬಲಾನ್ವಿತರಾಗಿರುತ್ತಾರೆ. ಅವರನ್ನು ಕೊಲ್ಲುವುದು ನನಗೆ ಕಷ್ಟ ಸಾಧ್ಯವಲ್ಲ. ಬ್ರಹ್ಮ ಬಲವನ್ನು ಬ್ರಹ್ಮನ ವರವನ್ನು ಪಡೆದಂಥ ಸುಮನ ದುಷ್ಟರು ಬಲಾನ್ವಿತರಾಗಿರುತ್ತಾರೆ. ಅವರನ್ನು ಆ ವರ ಸುಳ್ಳಾಗದ ರೀತಿಯಲ್ಲಿ ಅವರನ್ನು ಸಂಹರಿಸಬೇಕು. ಹೇಗೆ ಮೋಹದ ಬಲೆಯನ್ನು ಬೀಸಿ ಅದರೊಳಗೆ ಅವರನ್ನು ಸಿಲುಕಿಸಬೇಕು. ಅದು ನನಗೆ ಕಷ್ಟ ಸಾಧ್ಯವಲ್ಲ. ಅತಿ ಸುಲಭವಾಗಿ ಮೋಹನಾಂಗೆಯಾಗಿ ಸುಮನಸರು ಪ್ರಾರ್ಥಿಸುವ ಸಂದರ್ಭದಲ್ಲಿ ಪಾರ್ವತಿಯಲ್ಲಿ ಐಕ್ಯಳಾದವಳು ನಾನು. ಹಾಗಾಗಿ ಅವಳ ಕೋಶದಿಂದಲೇ ಉದ್ಭವಿಸಿದಿಂದ ನನ್ನನ್ನು ಕೌಶಿಕೆ ಎಂದು ಕೊಂಡಾಡುತ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಅತಿ ಸುಲಭವಾಗಿ ಕೊಲ್ಲುವುದಕ್ಕೆ ಮೋಹನಾಂಗದ ರೂಪವತಿಯಾಗಿ ದಿನಕರ ಕೋಟಿ ಪ್ರಭೆಯ ಬೆಳಕಿನಲ್ಲಿ
ಕಂಗೊಳಿಸುವ ರೀತಿಯಲ್ಲಿ ನಾನು ಈ ಕದಂಬಾವನದಲ್ಲಿ ಇರಬೇಕಲ್ಲ. ನೋಡಿದರೆ ಆಹಾ, ಕದಂಬವನವನ್ನು ಪ್ರವೇಶಿಸಿದ್ದೇನೆ. ದುಷ್ಟವಾಗಿ ತಮ್ಮ ಮೂಲ ಸ್ವಭಾವವನ್ನು ಮರೆತು ಅನ್ಯೋನ್ಯತೆಯಿಂದ ಬದುಕುತ್ತಾ ಇರುವಂಥ ಈ ಪ್ರಾಣಿ ಪಕ್ಷಿಗಳು ಒಂದೆಡೆ ನೋಡಿದರೆ ಮಯೂರಗಳ ನರ್ತನ. ಆಹಾ, ದುಷ್ಟರನ್ನು ಕೊಲ್ಲಬೇಕೆನ್ನುವುದಾಗಿ ಅವರು ನನ್ನೆಡೆಗೆ ಸೆಳೆದು ಬರುವುದಕ್ಕಾಗಿ ತನು ಗಂಧವನ್ನು ಮಾರುತನಲ್ಲಿ ಇಟ್ಟಾಗಿದೆ. ಕೈಯಲ್ಲಿ ವೀಣೆಯನ್ನು ಹಿಡಿಯಬೇಕು, ಸಂಗೀತವನ್ನು ಹಾಡಬೇಕು. ಮಧುರೆಯ ಮತ್ತಿನಲ್ಲಿ ಮಧುರಾಕ್ಷರನ್ನು ಕಂಡಾಗ ನನ್ನೆಡೆಗೆ ಬರುತ್ತಾರೆ. ಬಂದಂತ ರಕ್ಕಸರನ್ನು ಕೊಲ್ಲಬೇಕು. ಹಾಗಾಗಿ ಈ ವನದಲ್ಲಿ ನನಗೆ ಕುಳಿತುಕೊಳ್ಳುವುದಕ್ಕೆ ಒಂದು ವ್ಯವಸ್ಥೆಯಾಗಬೇಕಲ್ಲ. ಹಾಗೆ ಯೋಚಿಸುವಾಗ ಹಾ 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 ಅದೇನದು ಕನಕ ಕನಕ ದುಯ್ಯಾಲಿ ಬೆರಗಲು ಜಗಜನರಿಯಾಡುತ್ತಲೇ ಘನ ಸೊಬಗಿನೋಳಲ್ಲಿ ಘನ ಸೊಬಗಿನೋಳಲ್ಲಿ ಸೊಬಗಿನೋಳಲ್ಲಿ ಸನುಬತದಿಂದ ಉಯ್ಯಾಲೆಯನ ಜಗಜದಲ್ಲಿ ಆಡುತ್ತಲೇ ಘನ ಸೊಬಗಿನೊಳಲ್ಲಿ ಕನಕ ದುಯ್ಯಾಲಿ ರೆಗಲು ಏನು ಮಾಡುವುದು ಎಂದು ಯೋಚಿಸುವಾಗ ಆಹಾ, ಅಂಬರದಿಂದ ಇಳಿದು ಬಂತಲ್ಲ ಕನಕದ ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ಕುಳಿತು ಬರುವಂತಹ ದುಷ್ಟರನ್ನು ನಾನಾ ರೂಪದಿಂದ ನಾನಾ ಆಯುಧದಿಂದ ಸರಿದು ಹಿಡಿದಂತ ಚಕ್ರದಲ್ಲಿ ತರಿದು ಅವರನ್ನು ಕೊಲ್ಲಬೇಕು. ಧರ್ಮ ಸ್ಥಾಪನೆಗಾಗಿ
ಜಗನ್ಮಾತೆಯಾದಂಥ ನಾನು ಧರ್ಮವನ್ನು ರಕ್ಷಣೆ ಮಾಡುವುದಕ್ಕಾಗಿ ಈ ಉಯ್ಯಾಲೆಯಲ್ಲಿ ಕುಳಿತು ಸಂಗೀತವನ್ನು ಹಾಡುತ್ತಾ ಮೈಯ ಗಂಧವನ್ನು ಮಾರುತದಲ್ಲಿ ಸೂಚಿಸುತ್ತಾ ಏರಿಕೊಳ್ಳುತ್ತೇನಂತೆ. ಇತರ ಖಳಜಂಡ ಉಂಡರು ಧೂರ್ತ ಶುಂಭಾಸುರನ ನೇಮದಿ ಪೃಥ್ವಿಯೆಲ್ಲವ ಸಂಚರಿಸಿ ಶೋಧಿಪೆ ಹೃದಯನುತ
ಕ್ಷೇತ್ರದಲ್ಲಿಯೇ ಪ್ರತಿಷ್ಠೆಯಾಗಿ ಬಲಿಷ್ಠರಾಗಿ ಬೆಳೆಯಬೇಕೆಂಬುದೇ ನಮ್ಮ ಉದ್ದೇಶ. ಹೌದು. ಅದಕ್ಕಾಗಿ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಆಚರಿಸಿದೆವು. ಉಳಿದಂತಹ ಬ್ರಹ್ಮ ನೀಡಿದ್ದೇನು ಬ್ರಹ್ಮಚರ್ಯ ಮನೋವೇಗ. ಆದರೆ ಕೊಟ್ಟದ್ದು ಏನು, ಕೇಳದೆ ಕೊಟ್ಟದ್ದು ಏನು? ಅಮೋಘವಾದ ಗದೆಯನ್ನಿಟ್ಟಿದ್ದಾರೆ. ಆ ಕ್ಷಣವೇ ಪಾತಾಳವನ್ನು ಸೇರಿ ಭುಜಗರ ಹಿಡಿಬಿಟ್ಟುಕೊಂಡಿದೆವು. ಸೊಕ್ಕಡಗಿಸಿದೆವು. ನಾಕವನ್ನೇರಿದಾಗ ಅಲ್ಲಿದ್ದವನೇ ಧನುದೇವಿಯ ಮಗನಾದ ಶುಂಭ, ಅವನೊಡನೆ ಸಖ್ಯ ಬಿಡಿದು ಆಪ್ತರಾದೆವು. ಆಜ್ಞೆ ಮಾಡಿದನಲ್ಲ ಶುಂಭದಾನವ. ಶುಂಭ ಆಜ್ಞೆಯನ್ನು ಮಾಡಿದ್ದಾನೆ. ಲೋಕ 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 ಸಂಚಾರ ಮಾಡಿ ಅಡಗಿದ ದೇವತೆಗಳು ಎಲ್ಲಿದ್ದಾರೆ ಎಂಬುದಾಗಿ ಬಹಳ ಸಂತೋಷವಾಯಿತು. ಎಲ್ಲಿ ನೋಡಿದರೆ ಶುಂಭನದ್ದೇ ಹೊಗಳಿಕೆ, ಬಹಳ ಸಂತೋಷವಾಯಿತು ತಮ್ಮ. ಆದರೆ ಹಸಿವಾಗ್ತಾ ಉಂಟಲ್ಲ. ಹೌದಣ್ಣ, ಹಸಿವ ಅಲ್ಲೇ ತಮ್ಮ ಹಸಿವ. ಏನು ಮಾಡೋಣ? ಕಾಡುತ್ತಿರುವಂತಹ ಮೃಗಬೇಟೆಗಳನ್ನು ಬೇಟೆಯಾಡೋಣ. ಬೇಟೆಯಾಡುತ್ತಾ ಬಂದ
ಮೆಲುತ್ತಲೇ ಖಳರು ಮೃಗ ಮಾಂಸವನೇ ಮೆಲುತ್ತಲೇ 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 ಎಲ್ಲರಿಗೊಡ್ಡುದ ತನುವ ಎಲ್ಲರಿಗೊಡ್ಡುದ ತನುವ ಶ್ರಮವನ್ನು ಕಳೆವೆನದೆನುದಾಗ ಬರಲು ಕದಂಬವನದೆಡೆಗೆ ತನುವ ಶ್ರಮವನ್ನು ಕಳೆವೆನದೆನುದಾಗ ಬರಲು ಕದಂಬವನದೆಡೆಗೆ ಬರಲು ಖಳರು ಮೃಗ ಮಾಂಸವರು ಮೆಲುತ್ತಲೇ 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 ತಮ್ಮ ಕೂಲ್ ಕೂಲ್ ಬಾರೆಲ್ಲಿ ಬಾರೆಲೆ ವಾ ನೀನು ಇಲ್ಲಿದ್ಯೋ ಎಲ್ಲಿ ಗೊತ್ತದ ನೀನು ನಾನು ಅಲ್ಲಿದ್ದೆ ನೋಡು ಅಲ್ಲಿ ಬೇಟೆ ಮಾಡಿ ಬೇಟೆಯ ಹಾ ಏನ್ ತಿಂದೆ ನೋಡ ಏನ್ ಸಿಗ್ಲಿಲ್ವಾ ಅಂತ ನಿಂಗೆ ಏನ್ ತಿಂದೆ ಎಲ್ಲೇ ಓಲ್ಯ ಓಲೆ ದೂರಲ್ಲಿ ಓ ಇಲ್ಲಿ ಚಂದ ಉಂಟಲ್ಲ ಮಾಂಸ ನೋಡು ಸ್ವಲ್ಪ ಕಡಿಮೆ ಉಂಟು ಸಾಕಾಗ್ಲಿಕ್ಕಿಲ್ಲ ಅದು ನಂಗೆ ನಿಂಗೆ ಸಾಕಾಗ್ಬೋದು ಮತ್ತೆ ಅಲ್ಲಿ ಅಲ್ಲಿ ಹಿಂದೆ ಇಷ್ಟೇ ಉದ್ದ ಕಾಲಿದ್ದು ಅದು ಇಲ್ಲಿಗೆ ಬರ್ತಾ ಉಂಟಾ ಅಂತ ಎಲ್ಲಿ 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 ಬಂತು 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 ಹೇಗೆ ತಿಂದೆ ಹೇಗೆ ತಿಂದೆ ಹೇಗೆ ಸೂಕರ ಹಂದಿ ಪಟ 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 ಹಾ ಹಾ ಹೌದಾ ಸ್ವಲ್ಪ ಉಳಿಸಿದ್ಯಾ ನನಗೆ ಏನ್ ಗೊತ್ತಾ ತಮ್ಮ ನಿನ್ನ ಧ್ವನಿ ನಿನ್ನದು ಅಲ್ಲಿ ಬಿಟ್ಟು ಬಂದಿದ್ಯಲ್ಲ ಸ್ವಲ್ಪ ಅದನ್ನು ನಾನು ಅದನ್ನು ನನಗೆ ಬೇಡ ನಿನ್ನದು ನಿನಗೇನೆ ಇರಲಿ ಸರಿ ಆಯ್ತು ಈಗ ನೋಡು ಸರಿ ಆಯ್ತು ನಾನು ತಿಂದಿದ್ದೇನೆ ಅಲ್ಲಪ್ಪ ನಾನು ಹೇಳ್ಬೇಕಾ ಒಂದು ವಾಂತಿ ಸಿಂಹ ಎಲ್ಲಿ ಹೂವಲ್ಲಿ ಹೂವಲ್ಲಿ ಕೇಸರಿ ಹೂವಲ್ಲಿ ಒಂಟಿಯಾಗಿ ಮಲಗಿಕೊಂಡಿತ್ತು ಎಂತ ಮಾಡಿದೆ ಅದರ ಕಾಲನ್ನು ಹಿಡಿದು ಗರ ತಿರುಗಿಸಿ ಒಂದೇ ಪೆಟ್ಟು ನೆಲಕ್ಕೆ ರುಂಡ ಬೇರೆ ಉಂಡ ಬೇರೆ ರಕ್ತ ಬೇರೆ ಎಲುಬು ಬೇರೆ ಮಾಂಸ ಬೇರೆ ತಿಂದೆ 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 ಹೇಗೆ ಮಾಂಸವನ್ನು ಅಗಿದು ತಿಂದೆ ಎಲುಬು ಅಗಿದು ತಿಂದೆ ಮಾಂಸ ರಕ್ತ ಕುಡಿದ ನಂತರ ಸಿಕ್ಕಿತು ಇಷ್ಟೇ ಉದ್ದದ್ದು ಎಲುಬು ಎಲುಬ ಕಟ್ಟ ತಿಂದೆ ರಕ್ತವನ್ನು ಇವನು ಬಾರಿ ಬರ್ಜ
ಭರ್ಜರಿ ಬೇಟೆ ಮಾಡ್ಕೊಂಡು ಬಂದ ತಮ್ಮ ಅಣ್ಣ. ಹೊಟ್ಟೆ ತುಂಬ ತಿಂದೆ. ಹಾ, ಆದ್ರೆ ಹಾ, ಏನು ಮಾಡುದು, ಏನ್ ಮಾಡುದು? ಗಾಳಿ ಗಾಳಿ ಒಳಗೆ ಹೋಗುದಿಲ್ಲ ಅಂತ. ಹೌದು ಅಂತ. ಯಾಕೆ? ಯಾಕೆ? ಇಲ್ಲಿ ಯಾರು ಗಾಳಿಯೇ ಬಿಡುದಿಲ್ಲ ಕಾಣ್ಬೇಕು, ಹಾಗೆ ಬರುದಿಲ್ಲ ಗಾಳಿ. ಎಂತ ಮಾಡುದು, ಕೆಲವರ ಗಾಳಿ ಉಂಟು ಮೂಗಿಗೆ ಹಿಡಿಲಿಕ್ಕೆ ಆಗುದಿಲ್ಲ, ಬೇಡ ಅವರು ಗಾಳಿ ಬಿಡುದು. ನೋಡಲ್ಲಿ ಕಾಂತಾರ ಉಂಟಲ್ಲ ಮೇಲೆ, ಅದರ ತುದಿಗೆ ಏರುವ ಆ ಮರ ಗಿಡಗಳ ಗಾಳಿ ನಮಗೆ ಸಂತಸವನ್ನು ತರ್ಬೋದು. ಇವರ ಗಾಳಿ ಬೇಡ, ಇವರದ್ದು ಇಲ್ಲೇ ಇರಲಿ, ನಾವು ಅಲ್ಲಿಗೆ ಹೋಗೋಣ. ಕಾಂತಾರವನ್ನು ಸೇರೋಣ. ವಾ ಗಾಳಿಯ ಬೀಸು ಗಾಳಿ. ತಳುವದ ಸಮಯದಲ್ಲಿ ಬೀಸ. ಕೇಳಿದೆ ಏನಾಗಿದೆ ಅವನಿಗೆ? ತಳುವದ ಸಮಯದಲ್ಲಿ ಕೇಳಿದೆ ಬೀಸು ಗಾಳಿ. ಬೀಸು ನಲವಿನಿಂದ ಉಯ್ಯಾಲೆಯನೇ, ನಲವಿನಿಂದ ಉಯ್ಯಾಲೆಯನೇ ತಾ ಕುಳಿತು ದೇವಿಯು ಪಾಡುತ್ತಿಹ ಗಾಯನವ ಗಾಯನವ ಆಲಿಸುತ್ತ ಗಾಯನವ ಆಲಿಸುತ್ತ ಸಗಮ ಪನಿ ಸಾನಿದ ಪಮಗರಿ ಸಗಮ ಪನಿ ಸಾನಿದ ಪಮಗರಿ ಸಗರಿ ಸಗಮಗರಿ ಸಗಮ ಪಮಗರಿ ಸಗಮ ಪನಿ ಸಾನಿದ ಪಮಗರಿ ಸಂಗೀತವ ಆಲಿಸುತ್ತ 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 ತಮ್ಮ ಹೊಟ್ಟೆ ತುಂಬಾ ತಿಂದಂತಹ ನಮಗೆ ಹಾ, ಆಯಾಸ, ಆಯಾಸ. ಗಾಳಿಲ್ಲ. ಗಾಳಿ ಇರ್ಲಿಲ್ಲ. ಕಾಂತಾರದ ತುದಿಯನ್ನು ಏರಿದೆವು. ಬೇಕಾದಷ್ಟು ಗಾಳಿಯನ್ನು, ಮನಸ್ಸಿಗೆ ಹಿತ, ಮನಕ್ಕೆ ಮುದ. ಆದರೆ ಅದೇನು ಕೇಳಿಸುತ್ತಾ ಇರುವುದು ತಮ್ಮ, ಅದೇನು ಕರ್ಕಶ ಬಿದಿರಿದ್ದು ಕರ್ಕಶ ಕಸ ಅಲ್ಲ ಅಲ್ಲ ಅದು. ಮತ್ತೇನು, ಏನು? ಅಲ್ಲೊಂದು ಪ್ರಾಣಿ ಆಗದಿಂದ ಬೊಬ್ಬೆ ಹಿಡಿತೈತೆ, ಅದೇ ಅಂತ ಕಾಣ್ತದೆ. ಗರ್ಜನೆ ಅಲ್ಲ. ಅದು ಗರ್ಜನೆ. ಹೌದು. ಹಾಗಲ್ಲ ಅದು, ಅದಲ್ಲ. ಇದು ಇಂಪಾಗಿದೆ, ಕರ್ಣಾನಂದಕವಾಗಿದೆ. ಬಹಳ ಇಂಪಾಗಿದೆ, ಹೌದಣ್ಣ. ಮನಸ್ಸಿಗೆ ಬಹಳ ಮುದವನ್ನು ನೀಡುತ್ತಾ ಇದೆ. ಹೌದಣ್ಣ. ಅದಕ್ಕಾಗಿ ನಾನು ನೀನಿಬ್ಬರು ಜಗಳ ಮಾಡುವುದಲ್ಲ. ಅದಕ್ಕಾಗಿ ಯಾರಿರಬಹುದು? ಯಾರಿರಬಹುದು? ಏ ತಮ್ಮ, ವೀಣೆಯ ಪಿಡಿದಿರ್ಪ ವೀಣೆಯ ಪಿಡಿದಿರ್ಪ
ದೀಪ ವಾಣಿ ಈ ತೆರದೇ ವೀಣೆಯ ಪಿಡಿ ದೀಪ ವೀಣೆಯ ವೀಣೆಯ ಪಿಡಿ ದೀಪ
ಕೇಳುತ್ತಾ ಇದ್ದೇನೆ. ಅದೇನು ಕೇಳಿಸುತ್ತಾ ಇದು? ಹಾ ಹಾ ಹಾ, ನನಗೆ ತಿಳಿಯಿತು. ಬ್ರಹ್ಮನ ರಾಣಿಯಾದಂತಹ ಶಾರದಾ ಮಾತೆಯು ತನ್ನ ಇಂಪಾದ ಕೈಗಳಿಂದ ವೀಣೆಯನ್ನು ಮೀಟುತ್ತಾ ನಮ್ಮನ್ನು ಇತ್ತ ಕಡೆಗೆ ಸೆಳೆಯುತ್ತಾ ಇದ್ದಾಳೆ. ಹಾಗಾಗಿ ಅವಳೇ ಇರಬೇಕು. ಯಾಕೆ? ಬ್ರಹ್ಮದೇವನನ್ನು ಯಾವತ್ತೂ ಬಿಟ್ಟಿರಲಾರ. ಮತ್ತೆ ಯಾರು? ತುಂಬುರ. ತುಂಬುರ. ತುಂಬುರು ನಾರದ ನಾರದ ತುಂಬುರು ನಾರದ ನಾರದ ರೂಪವರಿದು ಅವನಾಗ್ಲಿಕ್ಕಿಲ್ಲ. ಯಾಕೆ ಹೇಳು? ಅವನು ಒಂದು ಗಳಿಗೆ ಇರ್ತಾನ, ಒಂದು ಕಡೆಯಲ್ಲಿ ನಿಲ್ಲುದಿಲ್ಲ. ಅವನು ಇಲ್ಲಿದ್ರೆ ಹೂವಲ್ಲಿರ್ತಾನೆ, ಅಲ್ಲಿದ್ರೆ ಇಲ್ಲಿ ಯಾವಾಗಲೂ ಇರ್ತಾನೆ. ಹೌದಣ್ಣ, ನಿಲ್ಲುದಿಲ್ಲ ಇಲ್ಲಿ ಸಹ. ಅವನಿಗೆ ನೋಡಿದ್ದಲ್ಲ ಬೇಕು, ಹೇಳ್ಬೇಕಾಗ್ತದೆ. ಹೌದು, ಅವನಲ್ಲ ಮತ್ತೆ ಯಾರು? ಅಣ್ಣನ ಆಸ್ಥಾನದಲ್ಲಿರುವವನು ತುಂಬುರ. ಹೌದು. ಹಾಗಿದ್ರೆ ನಾರದ ನಾರದ ಇರಬಹುದಾ? ಅವನಲ್ಲ. ಯಾಕೆ? ಎಲ್ಲೇ ಅಲ್ಲದಲ್ಲ, ಅವನಲ್ಲ. ಇರಬಹುದಣ್ಣ. ಯಾಕೆ ಹೇಳು? ಯಾಕೆ? ಮೂರು ಮುಖ ಎಲ್ಲಿ ಎಲ್ಲಿ ನಿಲ್ತಾನ ಅವನು? ಇಲ್ಲ. ತುಂಬುರ ಆಸ್ಥಾನದ ಕವಿ. ಹೌದು. ನಾರದ ನಾರದ ಒಂದು ಕಡೆಯಲ್ಲಿ ಒಂದು ಕಡೆಯಲ್ಲಿ ನಿಲ್ಲುವುದಿಲ್ಲ. ಹೌದು. ಓ ಇವರಾಗೆ ಮಾತಾಡಿಸ್ಲಿಕ್ಕೆ ಅವರಿಗೆ ಇಷ್ಟ ಇಲ್ಲ ಆಗಿರ್ಬೋದು. ಬೇಡ, ಓ ಇಲ್ಲಿ ಉಂಟಲ್ಲ, ಸಾಕು ಸಾಕು, ಇವತ್ತಿನ ಹೊಟ್ಟೆಗೆ ಸಾಕು ಅಲ್ವಾ? ಹಾಗಾಗಿ ನಾನು ನೀನಿಲ್ಲಿ ಜಗಳ ಮಾಡುವುದಲ್ಲ. ಮತ್ತೆ ಮತ್ತೆಂತ ಮಾಡೋದು? ಅಲ್ಲಿ ಕೇಳ್ತಾ ಉಂಟಲ್ಲ, ಎಲ್ಲಿ
ಏನದು ಕೇಳುದು? ಗಾನ. ನಾನು ನೀನು ಚರ್ಚೆ ಮಾಡ್ತಾ ಕುಳಿತ್ರೆ ಗೊತ್ತಾಗುದಿಲ್ಲ. ಅದಕ್ಕಾಗಿ ಸ್ವರವನ್ನು ಹಿಡಿದ ನಡೆಯೋಣ. ಸ್ವರ ಪಿಡಿದು ನಡೆದರನು ಸ್ವರ ಪಿಡಿದು ಸ್ವರ ಪಿಡಿದು ನಡೆದರನು ತನುವಿನ ಪರಿಮಳವು ನಾಸಿಕಗೆ ಸೋಕಲು ತನುವಿನ ಪರಿಮಳವು ನಾಸಿಕಗೆ ಸೋಕಲು ಸ್ವರ ಪಿಡಿದು ಸ್ವರ ಪಿಡಿದು ನಡೆತರನು 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 ಮಾತಾ ಮರಗದ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರಿಯ ಕಟಾಕ್ಷಿ ಕಲ್ಯಾಣಿ ಕುರಿಯ ಕಟಾಕ್ಷ ಕಲ್ಯಾಣಿ ಕದಂಬ ವನವಾಸಿನಿ ಕದಂಬ ವನವಾಸಿನಿ ತೂಗಿದನುಯಾಲೆಯ ದುರ್ಗಾಂಬಿಗೆ ತೂಗಿದನುಯಾಲೆಯ ತೂಗಿದನುಯಾಲೆಯ ದುರ್ಗಾಂಬಿಗೆ ತೂಗಿದನುಯಾಲೆಯ ನಾಗಮರ್ತಾವರ ಯೋಗಿ ವರ್ಯರಿಗೆಲ್ಲ ನಾಗಮರ್ತಾವರ ಯೋಗಿ ವರ್ಯರಿಗೆಲ್ಲ ಜೋಗುಳ ಕೇಳುತ್ತೆ ರಾಗಲಯಗಳಿಂದ ನಾಗಮರ್ತಾಮರ ಯೋಗಿ ವರ್ಯರಿಗೆಲ್ಲ ಜೋಗುಳ ಕೇಳುತ್ತೆ ರಾಗಲಯಗಳಿಂದ ತೂಗಿದಳು ಯಾಲೆಯ ದುರ್ಗಾಂಬಿಗೆ ತೂಗಿದಳು ಯಾಲೆಯ ದುರ್ಗಾಂಬಿಗೆ ತೂಗಿದಳು ದುರ್ಗಾಂಬಿಗೆ ಅರರೆ ಕೌತುಕವೆದು ಅರರೆ ಕೌತುಕವೆದು ಪರಿಮಳವಿಡಿದು ಮುಂಬರಿಗೆ ತರಣಿಗೋ ಪ್ರಕಾಶವದು ಗೋಚರಿಸಲು ಅಚ್ಚರಿಯಿಂದ ಅಚ್ಚರಿಯಿಂದ ಅರರೆ ಶೋಧಿಸಿ ಬರುತ್ತ ಕಂಡರು ಸ್ವರ್ಣದುಯ್ಯಾಲೆಯಲಿ ದೇವಿಯನು ಉಯ್ಯಾಲೆಯಲಿ ದೇವಿಯನು ಅರರೆ ಅರರೆ ಅಮ
ಅರರೆ ಅರರೆ ಇನ್ನಿ ಬಾಟದ ಬಿಟ್ಟಗಾರೆ ಅರರೆ ಅಮ್ಮವ ಅರರೆ ಕೇಳಿಲ್ಲ ಇದು ನಿನಗೆ? ಅರ್ರೆರ್ರೆ ಅರ್ರೆರ್ರೆ ಅರ್ರೆ ಅರ್ರೆ ಅರ್ರೆರೆ. ಈಗ ನಾನು ಮೊದಲು ಹೇಳಲಿಲ್ಲಲ್ಲ, ಈಗ ಇಲ್ಲೇನೆ ಹೇಳಿದ್ದು. ಹೇಳಬೇಕು ಅಂತ ಆಯ್ತು, ಅದಕ್ಕೆ ಹೇಳಿದ್ದು. ಅಲ್ಲ ತಮ್ಮ, ಅದೇನು ಮೂಗಿಗೆ ಬಡಿಯುತ್ತಾ ಇದ್ದಂತಹ ಪರಿಮಳವನ್ನು ಹುಡುಕುತ್ತಾ ಬಂದೆವು. ಕಾಡಿನಲ್ಲಿರುವಂತಹ ಪಾರಿಜಾತ ಪುಷ್ಪದ ಪರಿಮಳ ಇರ್ಬೋದೆ? ಆಗಲ್ಲವ. ಈಗ ಒಲ್ಲೆಯಾಗ ಕೂತಿದ್ರ 4 ಜನ, ಎಂತ ವಾಸನೆ, ನಾನೇನೆ ಮಾಡಲಿಲ್ಲ. ಮತ್ತೆ ನೀನು ಅಲ್ಲ, ನಾನು ಮಾಡ್ತೇನೆ ತಿಂಗಳಿಗೆ 1 ಸಲ ಅಲ್ಲಿ. ಅಲ್ಲ ತಮ್ಮ, ನಿನ್ನದೇ ವಾಸನೆ ಆಗದಿಂದ ಬರ್ತಿತ್ತು. ಆಗಲ್ಲ, ಆಗಿರುವಾಗ ನಿನ್ನದು ವಾಸನೆ, ಆದರೆ ಅಲ್ಲಿಂದ ಬಂದದ್ದು ಪರಿಮಳ. ಹಾಗೆ ಅದನ್ನು ಹುಡುಕುತ್ತಾ ಬರುತ್ತಾ ಇರುವಾಗ ಕಣ್ಣಿಗೆ ಒಂದು ಕಂಡಿತು. ಕಂಡಿತು ಕಣ್ಣಿಗೆ, ಕಣ್ಣನ್ನು ಬಿಡುವುದಕ್ಕೆ ಆಗುವುದಿಲ್ಲ. ಓಲಿ ನೋಡ, ಓಲಿ ನೋಡ,
ನೋಡ ಬಿಳಿ 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 ಅಂತ. ನಿನ್ನನ್ನಲ್ಲ ನನ್ನನ್ನು ನೋಡ್ತಿರೋದು. ನನ್ನನ್ನು ನೋಡ್ತಿರೋದು ನನ್ನನ್ನು. ಪುಲಿ ಕಾಡಲ್ಲಿ ನನ್ನನ್ನು ನೋಡಿದವರಾಗೆ ಪಿಳಿ 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 ನೋಡ ನನ್ನನ್ನೇ ನೋಡುದು ಖುಷಿ ಆಗ್ತದೆ. ನಿನ್ನನ್ನು ನೋಡುದಿಲ್ಲ, ನಿನ್ನನ್ನು ಮತ್ತೆ ನೋಡುದು ಫಸ್ಟ್. ಮೊದಲು ನನ್ನನ್ನು. ಹೌದು, ಕೇಳುದು ಬೇಡ. ಯಾಕೆ ಹೇಳು? ಯಾಕೆ? ನಾನೀಗೊಂದು ತೋರಿಸ್ತೇನೆ, ನೋಡ್ಬೇಕು. ನೋಡ ಪ್ರೋತ್ಸಾಹ ಮಾಡಿದೆ. ನೋಡಲ್ಲಿ. ನೋಡಲ್ಲಿ. ಇಲ್ಲೇ. ನೋಡು. ಎಂತಣ್ಣ ಈಗಷ್ಟೇ ತಿಂದು ಬಂದಿದ್ದೆಲ್ಲ ಮಾಂಸ ಎಲ್ಲ ಇಲ್ಲೇ ಉಂಟು ನೋಡು. ಕೈ ತೊಳಿಲಿಲ್ಲ? ಕೈ ತೊಳಿಲಿಕ್ಕೆ ಮರ್ತೋಯ್ತ ನಂಗೆ. ನೋಡು 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 ನೋಡು. ಯಪ್ಪ! ಏನಂದ, ಏನು ಚಂದ ನೋಡುವುದಕ್ಕೆ. ನನ್ನ 2 ಕಣ್ಣು ಸಾಲದು. ಏತಮ್ಮ ಕೊಡ, ಕೊಡು 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 ನಿನ್ನ ಕಣ್ಣು ಕೊಡ. ಏ ಕೊಡ, ಕಣ್ಣು ಕೊಡ. ಏ ಹಾಗೆಲ್ಲ ನೋಡ್ಬಾರ್ದ ನೀನು. ನೋಡಂತೆ ಎಷ್ಟು ಅಂದ, ಏನು ಚಂದ. ಏನು ಚಂದ. ಬಾನಿಂದ ಇಳಿದಂತಹ ಉಯ್ಯಾಲೆಯಲ್ಲಿ ಹೆಣ್ಣೊಬ್ಬಳು ಬಹಳ ಚಂದವಾಗಿ ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ. ಹೌದು. ಅದೇನು ಅಂದ, ಏನು ಚಂದ. ಅದೇನು ಚಂದ. ಅದು ನೋಡ, ಕೂದಲು ನೋಡ ಹೇಗಿದೆ. ಆರಿರುಳು. ಕಾರಿರುಳು, ಹೌದು ಕತ್ತಲೆ ಕತ್ತಲೆ, ಹೌದು. ಇಷ್ಟು ಉದ್ದ. ಇಷ್ಟುದ್ದ. ತಮ್ಮ ಹಾ ಅದೊಂದು ಹಣೆಯ, ಎಷ್ಟು ಅಗಲವಾದ ಹಣೆ. ಯಪ್ಪ, ಬಿದಿಗೆಯ ಚಂದ್ರ. ಆ 2 ಹುಬ್ಬುಗಳು ಕಾಮನ ಬಿಲ್ಲು. 2 ಕಣ್ಣು ಮೀನಿನ ಕಣ್ಣು, ಮೀನಿನ ಕಣ್ಣು. ಹೌದು ಬಿಳ 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 ಅಂತ ನೋಡ್ತಾ ಉಂಟು. ಹೌದು ನನ್ನನ್ನು. ಅದನ್ನು ಮೂಗು ನೋಡ, ಸಂಪಿಗೆಯ ಮುಗ್ಗು. ಸಂಪಿಗೇನೆ. ಹೌದಣ್ಣ. ಆಹಾ. ಆ, ಅದೊಂದು ತುಟಿಯ ಹೇಗಂಟು ತೊಂಡೆ ಜೋರು ಹೇಳ, ಸ್ವಲ್ಪ ಕೇಳಲಿಲ್ಲ ಅವರಿಗೆ. ತೊಂಡೆ ಹಣ್ಣು ಕೆಂಪು 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 ಕೆಂಪಿದೆ. ಹೇಗೆ ಕೆಂಪು ಕೆಂಪು ಕೆಂಪು. ಕೆಂಪು 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 ಕೆಂಪಿದೆ. ಹಾ ಹಲ್ಲು ಹಲೋ ಹೇಗಿದೆ. ಹೇಗಿದೆ. ಒಮ್ಮೆ ನಗಾಡಂತೆ, ನಗಾಡ ಅದ ನೋಡು, ದಾಳಿಂಬೆಯ ಬೀಜ. ಹಾ 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 ಹಾ, ಎಷ್ಟು ಅಂದ, ಎಷ್ಟು ಚಂದ. ಹೌದು ತಮ್ಮ. ದಾಳಿಂಬೆಯ ಬೀಜದ ಹಾಗೆ. ಯಾರಿರಬಹುದು, ಯಾರಿರಬಹುದು. 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 ತಮ್ಮ ಅಣ್ಣ ಅವಳನ್ನು ನೋಡುವಾಗ ನನಗೆ ಮಾತನಾಡಿಸ್ಬೇಕು ಅಂತೇಳಿ ಆಗ್ತಾ ಉಂಟು. ಹಾಗಾಗಿ ಅವಳ ಹತ್ರ ಮಾತನಾಡಿಸುತ್ತೇನೆ. ಅಲ್ಲ ತಮ್ಮ, ನಿಂಗೆ ಅವರನ್ನು ನೋಡುವಾಗ ಹೇಗೆ ಕಾಣ್ತದ? ಅಲ್ಲಿ ಪ್ರೇಮ ಅಂತ ಇದ್ರಲ್ಲ, ಗೊತ್ತಿಲ್ಲ ನಿಂಗೆ? ಅಲ್ಲಿ ಪ್ರೇಮ, ಅವರ ಹಾಗೆ ಕಾಣ್ತಿದ್ದಾರಲ್ಲ. ಹೌದು, ಹಾಗಾಗಿ ನಾನು ನೀನು ಚರ್ಚೆ ಮಾಡೋದು ಸರಿಯಲ್ಲ. ಅವಳು ಯಾರು, ಯಾತಕ್ಕಾಗಿ ಎಲ್ಲಿ ಕೂತಿದ್ದಾಳೆ, ಅವಳನ್ನು ಕೇಳುವ. ನಡೆ ಹತ್ತಕ್ಕೆ. ನೀನು ನಡೆ. ಓ ಹೆಣ್ಣೆ, ಯಾರು ನೀನು, ಯಾಕೆ ಇಲ್ಲಿಗೆ ಬಂದಿದ್ದೀಯಾ, ನಿನ್ನ ಊರು ಯಾವುದೋ, ನಿನ್ನ ತಂದೆ ಯಾರೋ, ತಾಯಿ ಯಾರೋ, ಮದುವೆಯಾಗಿದ್ದರೆ ಗಂಡ ಯಾರೋ, ಹೇಳು. ಓ ಹೆಣ್ಣೆ, ಯಾರು ನೀನು, ಯಾತಕ್ಕಾಗಿ ಇಲ್ಲಿದ್ದೀಯಾ, ಈ ಕಾಡಿನ ಮಧ್ಯದಲ್ಲಿ ಕುಳಿತುಕೊಳ್ಳುತ್ತಾ ಇದ್ದೀಯಾ, ನಿನಗೆ ಹೆದರಿಕೆಯಾಗುವುದಿಲ್ಲವೇ, ಯಾಕಾಗಿ ಕುಳಿತಿದ್ದೀಯಾ, ಮದುವೆಯಾಗುವುದಾದರೆ ಮದುವೆ ಆಗಿದ, ಮಾತನಾಡು, ಮಾತನಾಡು. ಹೇ ಹೆಣ್ಣೆ, ಯಾತಕ್ಕಾಗಿದ್ದೀಯಾ, ಈ ಕಾರಣದಲ್ಲಿ ಕುಳಿತುಕೊಂಡಿದ್ದೇನೆ. ಯಾತಕ್ಕೆ, ನಿನಗೆ ಮದುವೆ ಆಗಿದ, ಇಲ್ಲ. ಮದುವೆ ಆಗುದಾದ್ರೆ ಏ ತಮ್ಮ, ಬರಲಿ, ನಾನು ಅನ್ನಲ್ಲ ಅಲ್ವಾ? ಏ ತಮ್ಮ, ಈಗ ನಾನು ಅಣ್ಣ,
ಮೊದಲು ನಾನು ಮದುವೆ ಆಗ್ಬೇಕು ಅವಳನ್ನು. ಯಾಕೆ ಹೇಳು? ಯಾಕೆ? ಹಿರಿಯವ ನಾನು. ನನಗಾಗುದಿಲ್ವಾ? ಯಾಕೆ? ಯಾಕೆ? ಅಲ್ಲ, ನೀನು ಅಣ್ಣನ ಮದುವೆಯನ್ನು ನೋಡ್ಬೇಕಾಯ್ತಾ? ನಿಂಗೆ ತಮ್ಮನನ್ನು ಮದುವೆ ಮಾಡಿ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಯಾಕೆ? ಈಗ ನೋಡು, ನಿನಗೆ ಒಂದು ಅತ್ತಿಗೆ ಬಂದ್ರೆ ಎಷ್ಟು ಖುಷಿ ಆಗ್ತದೆ. ಅದಕ್ಕೆ ಮೊದಲು ನನಗೊಂದು ಮದುವೆ ಮಾಡು, ಆಗ್ಬೋದಾ? ನನಗೆ ಸಾಕ್ತದಲ್ಲ ಮಾತಾಡ್ತೇನೆ. ನೋಡ ಅವಳ ಮಾತು ನೋಡ, ಮುತ್ತು ಮುತ್ತು ಆಗ ನನಗೆ ಹೆಕ್ಕಿಕೊಳ್ಳಿಕ್ಕಾಗಲಿಲ್ಲ. ಇಲ್ಲ, ಓ ಹೆಣ್ಣೆ, ಮದುವೆ ಆಗುದಾದರೆ ನಿನಗೆ ಹೇಗೆ ಇರಬೇಕು ಗಂಡು? ನಾವಿಬ್ಬರು ಚಂಡಮುಂಡರು, ಗಂಡು ಕಲಿಗಳು. ಚಂಡಮುಂಡರುಗಳೇ ನೀವು, ಗಂಡು ಗಳಿಗಳಹುದು ದಿಡವು ಗಂಡು ಹರ್ಷವಾಯ್ತು. ವರಿಸಿ ಕೊಂಬ ಹದನಕ್ಕೆ ಹಿಂದೆ ಗೈದೆ ಶಪಥ ಶಸ್ತ್ರ. ನೋದು ಎನ್ನ ಗೆಳುವೆ ಬಡನೆದು ಯುದ್ಧದಲ್ಲಿ ಬಡವೇನು ಬರಿಬೇನು. ಚಂಡಮುಂಡರುಗಳೇ ನೀವು. ಓ ಚಂಡಮುಂಡರೇ, ಗಂಡು ಗಲಿಗಳಾಗಿದ್ದೀರಿ ನೀವು. ಹೌದು. ವೀರರಿದ್ದೀರಿ, ಶೂರರಿದ್ದೀರಿ. ಹೇಳಿದಿ ಮದುವೆಯಾಗುವುದಕ್ಕೆ ಏನನ್ನದು ಎನ್ನುವುದಾಗಿ ಹೇಳಿದ್ದೀರಲ್ಲ. ನನ್ನದೊಂದು ಪಣ ಉಂಟು. ಏನದು? ಮದುವೆಯಾಗಬೇಕಿದ್ದರೆ ಬಾಲ್ಯದಲ್ಲಿ ಒಂದು ಪಣವನ್ನು ಇರಿಸಿದ್ದೇನೆ. ವಿಕ್ರಮದಲ್ಲಿ ಯಾರು ನನ್ನನ್ನು ಗೆಲ್ಲುತ್ತಾರೆ ಅವರನ್ನೇ ನಾನು ಮದುವೆಯಾಗುವುದೆಂದು. ಹಾಗಾಗಿ ನನ್ನಲ್ಲಿ ಯುದ್ಧದಲ್ಲಿ ಗೆಲ್ಲುತ್ತಾರೋ ಅವರನ್ನೇ ನಾನು ಮದುವೆಯಾಗುವುದು. ಏ ತಮ್ಮ, ಯುದ್ಧದಲ್ಲಿ ಗೆಲ್ಬೇಕಂತೆ, ಹಾಗಾಗಿ ಬೇಡ. ಅಲ್ಲ ತಮ್ಮ, ತಪ್ಪು ಮಾಡಿದೆವಲ್ವಾ? ಬ್ರಹ್ಮಚರ್ಯ ನೆನಪಿಲ್ವ ನಮಗೆ? ಎಂತ ಮಾಡುವುದು? ಲೋಕದ ಸುಂದರಿ ಇವಳು. ಹಾಗಾಗಿ ಇವಳು ನಮಗೆ ತಕ್ಕವಳಲ್ಲ. 3 ಲೋಕದ ಒಡೆಯನಾದಂತಹ ಶಂಭ ಅವಳಿಗೆ ತಕ್ಕದಾದಂತಹ ಇವಳು. ಹಾಗಾಗಿ ಅವನಲ್ಲಿ ಈ ವಿಚಾರವನ್ನು ಹೇಳುವುದಕ್ಕೆ ಒತ್ತ ಕಡೆಗೆ ನಡೆಯೋಣ. ಧರಣಿಯೆಲ್ಲವೋ ಸಂಚರಿಸಿ ಶೋಧಿಸಿದೆವು ಅಣ್ಣ ದೇವ. ನಿನ್ನ ನಿರತ ಕೊಂಡಾಡುತ್ತಾ ಇರುವರು ತ್ರಿಜಗದಿ ಅಣ್ಣ ದೇವ. ಹರಿದಿದರೆಲ್ಲವ ಮೃಗ ಬೇಟೆನೆನ್ನುತ್ತಲೇ ಅಣ್ಣ ದೇವ. ನಾವು ತೆರಳಿ ತುಹಿನಗಿರಿಯಲೇ ಬೇಟೆಯಾಡುತ್ತಾ ಅಣ್ಣ ದೇವ ಅಣ್ಣ ದೇವ. ಒಡೆಯೋ ಚಂಡಮುಂಡರೇ, ನಿಮ್ಮ ದೇವ, ನಿನ್ನ ಪಾದಾರವಿಂದಕ್ಕೆ ವಂದಿಸಿಕೊಂಡಿದ್ದೇನೆ. ಎದ್ದೇಳಿ. ನಿಮ್ಮ ಬಗ್ಗೆ ತಿಳಿದುಕೊಳ್ಳುವುದಕ್ಕಾಗಿ ಲೋಕ ಸಂಚಾರವನ್ನು ಮಾಡಿದವರು ನಾವು. ಹೌದಣ್ಣ. ಬಹಳ ಸಂತೋಷವಾಯಿತು. ಎಲ್ಲಿ ನೋಡಿದರು ನಿನ್ನದೇ ಹೊಗಳಿಕೆ, ಶುಂಭನದ್ದೇ ಹೊಗಳಿಕೆ. ದೇವತೆಗಳ ಸುಳಿವೇ ಇಲ್ಲ. ಅಲ್ಲಲ್ಲಿ ಅಡಗಿ ಎಲ್ಲೆಲ್ಲಿ ಇದ್ದಾರೆಂಬುದಾಗಿ ಹುಡುಕುತ್ತಾ ಬಂದರು, ಸಿಗಲೇ ಇಲ್ಲ. ಬಹಳ ಸಂತೋಷದಿಂದ ಹೊರಟೆವು. ಅದೇ ಸಮಯದಲ್ಲಿ ಹಸಿವು, ಅದಕ್ಕಾಗಿ ಬೇಟೆಯಾಡುವುದಕ್ಕಾಗಿ ಕಾಂತಾರದ ತುಡಿಯನ್ನು ಕಾಡಿಗೆ ಹೊರಟಿದವರು ನಾವು. ಹೊಟ್ಟೆ ತುಂಬ ತಿಂದಂತಹ ನಮಗೆ ಗಾಳಿ, ಮಂದವಾದ ಗಾಳಿಯನ್ನು ಇರುತ್ತಾ ಇದ್ದಂತಹ ಸಮಯದಲ್ಲಿ ಅದೇನೋ ಒಂದು ಇಂಪಾದ ಧ್ವನಿ ಕೇಳಿಸಿತು. ಅದನ್ನು ಹುಡುಕುತ್ತಾ ಹೋದಂತಹ ನಮಗೆ ಕಾಂತಾರದ ಮಧ್ಯದಲ್ಲಿ ಬಾಣಂಗಳದಿಂದ ಉಯ್ಯಾಲೆಯೊಂದು ಭೂಮಿಗೆ ಇಳಿದು ಅದರಲ್ಲಿ ಒಬ್ಬಳು ಅಪ್ಸರ ಸುಂದರಿ, ತ್ರಿಲೋಕ ಸುಂದರಿಯೊಬ್ಬಳು ಗಾನವನ್ನು ಹಾಡುತ್ತಾ ಮನಗಳಿಗೆ
ಗಾಯನದ ಮೂಲಕ ಉದ್ದವನ್ನು ನೀಡಿದಳು. ಅವಳಲ್ಲಿ ಹೋಗಿ ವಿಚಾರಿಸಿದಾಗ ಅವಳು ಮದುವೆಯಾಗಬೇಕು ಎಂದು ತಿಳಿಸಿದಾಗ ಮೂರು ಲೋಕದಲ್ಲಿಯೂ ಅವಳನ್ನು ಗೆದ್ದವರನ್ನು ಅವಳು ಮದುವೆಯಾಗುತ್ತಾಳೆ ಎಂದು ತಿಳಿಸಿದ್ದಾಳೆ. ಹಾಗಾಗಿ ನಮ್ಮ ಗಮನಕ್ಕೆ ಬಂದ ವಿಚಾರ, ಅವಳಿಗೆ ತಕ್ಕವ ನೀನೇ ಶುಂಭದಾನವ. ಹಾಗಾಗಿ ವಿಚಾರವನ್ನು ತಿಳಿಸುವುದಕ್ಕಾಗಿ ನಿನ್ನ ಬಳಿಗೆ ಬಂದಿದ್ದೇವೆ. ನೀನು ನೋಡಿಕೊಳ್ಳಬೇಕು ತನ್ನೆಲ್ಲ. ಚಂಡಮುಂಡರೇ, ಕದಂಬಾವನದಲ್ಲಿ ಮೆರೆಯುವ ಸಿಂಗಾರಿಯನ್ನು ತಂದು ನನಗೆ ಮದುವೆ ಮಾಡಿಸುವುದಕ್ಕಾಗಿ ಹೊರಟವರಿದ್ದೀರಿ. ಸಂತೋಷದ ವಿಚಾರ. ಈ ಬಗ್ಗೆ ಆಲೋಚಿಸುತ್ತೇನೆ. ನೀವು ಒಳಗಿದ್ದು ವಿಶ್ರಾಂತಿಯನ್ನು ಪಡೆಯಿರಿ. ಎನ್ನುವ ನುಡಿಲೋಲಿದುದ ಶುಂಭರು ಮನೋಸಿ ಜನ ಶರಹತಿಗೆ ಸಿಲುವುದ ವನಜನೇತ್ರೆಯ ವರಿಸದಿರೆನೆದೆನುದ ವರಿಸದಿರೆನೆಯುದೆನುದ ನಿಶ್ಚಯಿಸಿ ರಣವ ಬಯಸುವ ನೇತಗೆ ಅಮಮ ವನಿತೆಗಿನ್ನು ಉಚಿತವು ಸಾಮದಿ ಮನವ ಒಲಿಸುವೆನೆದು ಸುಗ್ರೀವನನು ಕರೆದಿಂದ ಹೌದು, ಹೆಚ್ಚು ದೂರವಿಲ್ಲ ನನ್ನಾಸೆ ಕೈಗೂಡಲು. ಕದಂಬ ವನದಲ್ಲಿ ಸ್ವರ್ಣದ ಉಯ್ಯಾಲೆಯಲ್ಲಿ ಕುಳಿತು ಕೋಗಿಲೆಯ ಧ್ವನಿಯಿಂದ ಹಾಡುವಂತ ಹೆಣ್ಣು ಅವಳು ನನ್ನವಳಾಗಬೇಕು. ಚಂಡಮುಂಡರು ಹೇಳಿದ ಬಳಿಕ ನನ್ನ ಮನಸ್ಸು ಆಕೆಯ ಕಡೆ ಆಕರ್ಷಿತವಾಗುತ್ತಾ ಇದೆ. ಆದರೆ ಏನು ಮಾಡೋಣ? ಮದುಮಗನಾಗಿ ನಾನೇ ಹೋಗಿ ಆಕೆಯಲ್ಲಿ ವಿವಾಹವಾಗುವಂತೆ ಕೇಳುವುದಲ್ಲ. ಇದ್ದಾನೆ ನಮ್ಮಲ್ಲಿ ವಯೋವೃದ್ಧನು, ಹಿತಮಿತ ಮಾತನಾಡುವವನಾದಂತ ಸುಗ್ರೀವ. ಅವನನ್ನೇ ಕಳುಹಿಸಿ ಸಂಧಾನವನ್ನು ಮಾಡಿ ಆಕೆಯನ್ನು ಇಲ್ಲಿಗೆ ಕರೆತರುವಂತೆ ಹೇಳುತ್ತೇನೆ. ಸುಗ್ರೀವ, ಇದ್ದವ ಎದ್ದೇಳು. ಈಗಿಂದಲೇ ಸುಗ್ರೀವ ಇತ್ತ ಬರಲೆಂದು ಕರೆಯಾಯಿತಲ್ಲ. ಯಾಕೆ ಪ್ರಭು ಕಾರಣವನ್ನು ಅರುಹಿ? ಸುಗ್ರೀವ, ಪ್ರಭು ಕೇಳಯ್ಯ ಸುಗ್ರೀವ ಬೇಡುವೆನದನೆಲೆ ಸಚಿವ ಜಾಲವಲ್ಲೊಂದು ವಾರ್ತೆಯನು ಕೇಳಿದೆನು ಮೆರವ ಕದಂಬವನದೊಳಗೆ ಉಯ್ಯಾಲೆಯಲ್ಲಿ ಸತಿ ಮೆರೆವಳದೆ ಸುಗ್ರೀವ, ಈಗ ತಾನೇ ಬಂದಂತಹ ಸುದ್ದಿ. ಕದಂಬಾವನದಲ್ಲಿ ಓರ್ವಾಕೆ ಹೆಣ್ಣು ತಾನೇ ತಾನಾಗಿ ಹಾಡುತ್ತಾ ಪಾಡುತ್ತಾ ಕುಳಿತಿದ್ದಾಳಂತೆ. ಚಂಡಮುಂಡರು ಹೇಳಿದಂತ ಈ ವಿಚಾರವನ್ನು ತಿಳಿದು ನನ್ನ ಮನಸ್ಸು ಆಕೆಯ ಕಡೆಗೆ ಆಕರ್ಷಿತವಾಗುತ್ತಾ ಇದೆ. ಹೋಗು, ಆಕೆಯಲ್ಲಿ ನನ್ನ ಬಗ್ಗೆ ತಿಳಿಸಿ ಆಕೆಯನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಹೋಗು, ನಿಮ್ಮ ಅಪ್ಪಣೆಯಿಂದಾಗಲಿ ಪ್ರಭು. ಹೋಗಿ ಬಾ. ಶುಂಭನಾಜ್ಞೆಯೊಳೈದಿ ಶುಂಭರಾಜ್ಞೆಯೊಳೈದಿ ಮೆರವ ಕದು ಭವನವನೆ ಬೊಗುದ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ನೆರೆ ಕಂಡ ಸುಗ್ರೀವ ಶಿವನೇ ಶಿವನೇ, ಶುಂಭನ ಆಜ್ಞಾಧಾರಕನಾಗಿ ಕಂದಭವನವನ್ನು ಪ್ರವೇಶಿಸಿದೆ. ಈ ಸುಗ್ರೀವನಿಗೆ ಇಂಥ ವಯೋಮಾನದಲ್ಲಿ ಈ ಪರಿಸ್ಥಿತಿ ಬಂದೊದಗಿತಲ್ಲ. ಶಿವನೇ ಶಿವನೇ, ಈ ಕದಂಬವನವು ಯಾವ ರೀತಿ ಪ್ರಜ್ವಲಿಸುತ್ತಿದೆ? ಕೋಟಿ ಸೂರ್ಯರು ಏಕಕಾಲದಲ್ಲಿ ಉದಯಿಸಿದರೆ ಯಾವ ರೀತಿ ಪ್ರಕಾಶ ವಿಜೃಂಭಿಸುತ್ತದೆಯೋ ತದ್ರೀತಿಯಲ್ಲಿ ಕದಂಬವನ ಪ್ರಕಾಶಿಸುತ್ತಿದೆ. ಎಲ್ಲಿಂದ ಈ ಬೆಳಕು, ಈ ಪ್ರಕಾಶ ಎಲ್ಲಿಂದ, ಹೇಗೆ? ಹಂಬಲಿಸಿದನು ಶಿವ ಶಿವ
ಶಿವ ಸ್ಮರಣಂ ಬಿಗುರೆ ಸಿಲುಕುತನೀಯ ಸ್ಮರಣ ಬಿಗುರೆ ಸಿಲುಕುತಲಿ ನಮ್ಮಯ ಶುಂಭ ಕೆಟ್ಟನು ನಮ್ಮಯ ಶುಂಭನು ಕೆಟ್ಟನು 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 ತಿಳಿದು ನೋಡಲಿಗೆ ಮಾನಿನಿಯೇ ತಿಳಿದು ನೋಡಲಿಗೆ ಮಾಲಿನಿಯೇ ಈಕೆ ಮಾಲಿನಿಯೇ ಹಂಬಲಿಸಿದನು ಶಿವ 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 ಬಾನಂಗಳದಿಂದ ಬಂಗಾರದ ಸರಪಳಿಯು ಭೂಮಿಯತ್ತ ಇಳಿಯಲ್ಪಟ್ಟಿದೆ. ಆ ಬಂಗಾರದ ಸರಪಳಿಗೆ ಬಂಗಾರದ ಉಯ್ಯಾಲೆಯು ಜೋಡಿಸಲ್ಪಟ್ಟಿದೆ. ಲಾವಣ್ಯವತಿಯಾದ ಯುವತಿಯೋರ್ವಳು ಆಡುತ್ತಾ ಹಾಡುತ್ತಾ ಕುಳಿತಿದ್ದಾಳಲ್ಲ, ಶಿವನೇ ಇವಳು ಮಾನಿನಿಯೇ? ಖಂಡಿತ ಇರಲಾರದು. ಈಕೆ ಸಾಮಾನ್ಯ ಮಾನಿನಿಯಲ್ಲ, ತ್ರೈಲೋಕದ ಒಡತಿಯಾದಂತಹ ಸಾಕ್ಷಾತ್ ಮಹಾದೇವಿಯೇ ಇರಬೇಕು. ತನ್ನ ಕುಕ್ಷಿಯಲ್ಲಿ 14 ಲೋಕಗಳನ್ನು ಇರಿಸಿ ಭಕ್ತರನ್ನು ರಕ್ಷಿಸುವಂತಹ ಸಾಕ್ಷಾತ್ ಮಹಾದೇವಿಯೇ ಇವಳು. ಇವಳು ಶುಂಭನಿಗೆ ದಕ್ಕುವಳೆ? ಖಂಡಿತ ದಕ್ಕಳಾರಳು. ಆ ಶುಂಭ ಕೆಟ್ಟ. ಅಷ್ಟು ಮಾತ್ರವಲ್ಲ, ತನ್ನನ್ನು ನಂಬಿದಂತಹ ಪ್ರಜಾಜನರು ಕೆಟ್ಟು ಹೋದರು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಆದರೂ ಹಾಗೆಂದು ನಾನು ಅಮಾತ್ಯ. ದೊರೆಯ ಆಜ್ಞೆಯನ್ನು ಪಾಲಿಸುವುದು ನನ್ನ ಪಾಲಿನ ಕರ್ತವ್ಯ. ಅದರಲ್ಲಿ ಎಂದಿಗೂ ಹಿಂದುಳಿಯಕೂಡದು. ಅದಕ್ಕಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನಂತೆ. ಮಿಕ್ಕದ್ದು ಮಹಾದೇವಿಯ ಚಿತ್ತಕ್ಕೆ ಬಿಟ್ಟದ್ದು. ಜನರಿಗೆ ಭಿನ್ನಹವನು ಜನರಿಗೆ ಭಿನ್ನಹವನು ಕರುಣದೋಡಿದು ವನವ ಕರುಣದೋಡಿದು ಜನನಿ ಕೇಳು ವನದಲ್ಲಿ ಕುಳಿತಿ ಹೋದೆ ವನದಲ್ಲಿ ಕುಳಿತಿ ಹೋದೆಗೆ ಸನುಮತವನ್ನಿದು ನಿನಗೆ ಬೇಡುವೆನೋದು ಧನುಜೇಶ ಶುಂಭನ ಬಯಗೆಗೆ ಜನನಿ 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 ಸಾಷ್ಟಾಂಗ ಎರಗಿದ್ದೇನೆ ತಾಯಿ. ನೀನು ಯಾರೆಂದು ತಿಳಿಯದ ಪಾಮರಳು ನಾನಲ್ಲ. ನಾನಾಗಿ ಇಲ್ಲಿಗೆ ಬಂದವಳು ಅಲ್ಲ. ಶುಂಭನ ಆಜ್ಞಾಧಾರಕನಾಗಿ ಅವನ ಅಮಾತ್ಯನಾಗಿ ಸುಗ್ರೀವ ಬಂದಿದ್ದೇನೆ. ವಂದಿಸಿಕೊಂಡಿದ್ದೇನೆ ತಾಯಿ. 14 ಲೋಕಗಳಲ್ಲೂ ಶುಂಭನು ಪ್ರಖ್ಯಾತಿಯಿಂದ ಮೆರೆಯುತ್ತಾ ಇದ್ದಾನೆ. ಅವನ ಸರಿ ಸಮಾನರು ಸುರರಾಗಲಿ ಅಸುರರಾಗಲಿ ಯಾರೂ ಇಲ್ಲ. ನಿನ್ನಂತಹ ತ್ರಿಲೋಕ ಸುಂದರಿಯನ್ನು ಈ ಘೋರಾರಣ್ಯದಲ್ಲಿ ಕಂಡು ಅವನು ಇಲ್ಲಿರುವುದು ನೀನು ಸರ್ವಸಮ್ಮತವಲ್ಲ ಎಂದು ತೀರ್ಮಾನಿಸಿದ್ದಾನೆ. ಅದಕ್ಕಾಗಿ ನಿನ್ನನ್ನು ಬಯಸಿ ನಿನ್ನನ್ನು ಬರಮಾಡಿಕೊಳ್ಳುವುದಕ್ಕಾಗಿ ನನ್ನನ್ನು ಕಳಿಸಿದ್ದಾನೆ. ದಯಮಾಡು ತಾಯಿ, ದಯಮಾಡು. ಈತ ನಳಿದರೆ ತಾನು ಪೇಳಿದನು ದಂಭಾಸುರಗೆ ದೂತ ನಿನ್ನ ದೆಬ್ಬಿದನು ವಾದವಿತ್ತು ರಾಯಭಾರಿಯಾಗಿ ಬಂದಂತಹ ಸುಗ್ರೀವನನ್ನು ದೇವಿ ದಾಸನಾಗಿ ನಾನು ಕಳುಹಿಸಬೇಕಾಗಿದೆ. ಶುಂಭನ ದಾಸನಾಗಿ ಬಂದಿದ್ದಾನೆ. ಇವನನ್ನು ಹೀಗೆ ಮಾಡಬಾರದು. ನನ್ನ ಸಂದೇಶವನ್ನು ಅವನಿಗೆ ತಿಳಿಸುವುದಕ್ಕಾಗಿ ಇವನನ್ನು ಬದುಕಿಸುತ್ತೇನಂತೆ.
ಹೆದರದಿರಯ್ಯ ವರಿಸುವ ಮನವಿರೇ ದುರಗೆ ಸಣ್ಣ ಕೂಡಿ ಬರಲು ಗೆನ್ನಯ ಶೌರ್ಯವ ಮೆರೆಸಲಿ ಜಯಿಸಲಿ ವರಿಸುವೆ ನಾಥನ ಹರುಷದಿ ನಿಜವ ಬೆದರದಿರು ತುಂಬಾ ಭಯವಾಗುತ್ತಿದೆ ತಾಯಿ. ಅಮಾತ್ಯವರ ಮಾತೆಯೇ, ನಾನು ಬಂದ ಕಾರಣವನ್ನು ತಮಗೆ ಅರುಹಿದ್ದೇನೆ. ಹರಿಸಿದ್ದೇನೆ. ಶುಂಭನ ರಾಯಭಾರಿಯಾಗಿ ನನ್ನ ಕರ್ತವ್ಯವನ್ನಷ್ಟೇ ನಿರ್ವಹಿಸಿದ್ದೇನೆ ತಾಯಿ. ಉಳಿದದ್ದು ನಿಮ್ಮ ಚಿತ್ತಕ್ಕೆ ಬಿಟ್ಟದ್ದು. ಅರ್ಥೈಸಿಕೊಂಡಿದ್ದೇನೆ ಸುಗ್ರೀವ. ಶುಂಭನಾಗಲಿ ಶಂಭುವೇ ಆಗಲಿ ತಾಯೇ, ನನ್ನನ್ನು ಯುದ್ಧದಲ್ಲಿ ಗೆದ್ದು ನಂತರ ನನ್ನನ್ನು ವಿವಾಹವಾಗು ಅಂತ ಹಾಗೆ ಹೇಳಿ ಹೋಗು. ಆಗಲಿ ತಾಯಿ, ನಿಮ್ಮ ಅನುಗ್ರಹವಿರಲಿ. ದಿಕ್ಕಲಿದರೆ ದಿಗಣದೋ ದಿಕ್ಕರಿದಿ ದಿಗಣದ ಸಮರಕ್ಕೆ ಕರೆದಳೆಯನ್ನು ಕಮಲಾಗಿಯಲು ವರಿಸದ್ರೆ ಇಷ್ಟೇ ತಕ್ಕ ಬಾಳ್ವೆ ಏನು ತಕ್ಕುವ ಹೆಣ್ಣಿಗೆ ತ್ರಿಲೋಕದ ಒಡೆಯನಾದ ನನ್ನ ಮಾತುಗಳನ್ನೇ ಧಿಕ್ಕರಿಸಿದಳೆ. ಸುಗ್ರೀವನ ಸಂಧಾನವನ್ನು ಮುರಿದಳೆ. ಒಪ್ಪಿದ ಹೆಣ್ಣಿಗೆ ಮದ್ದರೆಯಲೇಬೇಕು. ಎಲ್ಲಿದ್ದಾರೆ ಧೂಮ್ರಾಕ್ಷ? ಎತ್ತ ಬರಲಿ. ಕರೆದ ಹದರಾವೇರೋ ಒಡೆಯ ಕರೆದ ಹದರಾವೇರೋ ವೈದೇಶರಿಯರು ಇದ ಕಾರ್ಯವನ್ನು ಹರಿಶನ ಮಾತ್ರದಿ ವಿರುದ್ಧದಿ ಬರುವಂತೆ ಸುರದಿರ ನಾನು ಏನು ವಂದಿಸಿಕೊಂಡಿದ್ದೇನೆ. ಎದ್ದೇಳು. ಒಮ್ಮಿಂದೊಮ್ಮೆಲೆ ಧೂಮ್ರಾಕ್ಷ ಸಭೆಗೆ ಬರಲಿ ಎಂಬ ಮಾತನ್ನು ಕೇಳಿದೆ. ಹೌದು. ಬಹಳ ಕೋಪದಿಂದಲೂ ಇದ್ದೀಯಾ? ಹಾ, ಯಾತಕ್ಕಾಗಿ ಕರೆದೆ? ನಾನು ನಿಂದೇನಾಗಬೇಕು? ಧೂಮ್ರಾಕ್ಷ ಕದಂಬಾವನದಲ್ಲಿ ಓರ್ವಾಕೆ ಹೆಣ್ಣು ಹಾ. ತಾನೇ ತಾನಾಗಿ ಮೆರೆಯುತ್ತಿದ್ದಾಳಂತೆ. ಹಾ. ಚಂಡಮುಂಡರಿಂದ ತಿಳಿದಂತಹ ವಿಚಾರ ಹಾ. ಅವಳನ್ನು ಮದುವೆಯಾಗಬೇಕು ಎಂದು ನಿಶ್ಚಯಿಸಿದೆ. ಆ ಕಾರಣಕ್ಕಾಗಿ ಸುಗ್ರೀವನನ್ನು ಸಂಧಾನ ಮಾಡುವುದಕ್ಕಾಗಿ ಕಳುಹಿಸಿಕೊಟ್ಟೆ. ಆದರೆ ಸುಗ್ರೀವನ ಸಂಧಾನವನ್ನೇ ಮುರಿದಳಂತೆ. ಈಗ ನೀನು ಹೋಗಿ ಆಕೆಯನ್ನು ದರದರನೆ ಎಳೆತರಬೇಕು. ಧ್ರುವಣ ಬದೆಗಳ ಗುರುವರಿ ಬಯಸಿದ ಬಡೆ ಕೈ ಜಗವ ಗಂಟಿರರು ನಿನ್ನೊಳ ದುಡವು ಕಣಿದ ರಾಜ ಕರ್ಣಿಯ ಬಿಡದಳ ತಿರುವೆ ನಿನ್ನೊಳ ಈಗಲೇ ಬ್ರಹ್ಮನ ವರಫಲದಿಂದ ತ್ರಿಜಗವನ್ನೇ ಗೆದ್ದವನು ನೀನು. ಹೌದು. ಅಂತಹ ನಿನ್ನ ಮಾತನ್ನು ಧಿಕ್ಕರಿಸಿದಳೆಯೇ? ಹಾ. ಅವಳನ್ನು ತಿಳಿದು
ಅಬ್ಬಬ್ಬಬ್ಬಬ್ಬ! ಏನಂತೆ ಮಾಡ್ತೇವೆ ಸಹಿಸಲ ಸಾಧ್ಯವಾದದ್ದು. ಧೂಮ್ರಾಕ್ಷನನ್ನು ಕಣ್ಣೋಟದಿಂದಲೇ ಭಸ್ಮೀಭೂತನಂತೆ ಮಾಡಿದಳಂತೆ ಆ ಹೆಣ್ಣು. ಅವಳಿಗೆ ತಕ್ಕದಂತ ಪಾಠವನ್ನು ಕಲಿಸಲೇಬೇಕು. ಎಲ್ಲಿದ್ದಾರೆ ಕಂಡು ಇತ್ತ ಬರಲೇ. ಚಂಡಮುಂಡರೇ, ನೀವಾಡಿದಂತಹ ಹೆಣ್ಣು ಅತಿ ಗರ್ವಿತವಾಗಿ ಮೆರೆದು ನಮಗೆ ಪ್ರಶ್ನಾರ್ಥಕ ಚಿಹ್ನೆಯಾಗಿದ್ದಾಳೆ. ಸುಗ್ರೀವನ ಸಂಧಾನವನ್ನು ಮುರಿದಳು. ಧೂಮ್ರಾಕ್ಷನನ್ನು ಕಣ್ಣೋಟದಿಂದಲೇ ಭಸ್ಮೀಭೂತನಾಗಿ ಮಾಡಿದ್ದಾಳಂತೆ. ಹೋಗಿ ಆ ಹೆಣ್ಣನ್ನು ಎಡೆಮರಿ ಕಟ್ಟಿಕೊಂಡು ಬನ್ನಿ. ನನ್ನ ಮಾತಿನ ಎಲ್ಲ ಹೆಣ್ಣೆ, ಸೋಕಿನ ಹೆಣ್ಣೆ, ನಮ್ಮ ಒಡೆಯನಾದಂತಹ ಸುಮ್ಮಧಾನ ನಿನ್ನನ್ನು ಮದುವೆಯಾಗುವುದಾಗಿ ಹೇಳಿ ಕಳುಹಿಸಿದರೆ ಬಂದಂತಹ ಧೂಮ್ರಾಕ್ಷನನ್ನು ಸುಟ್ಟು ಕೊಂದೆಯಾ? ನಿನ್ನನ್ನು ಸುಮ್ಮನೆ ಬಿಡುತ್ತೇನೆಂದು ಭಾವಿಸಿಕೊಂಡೆಯಾ? ಒಳ್ಳೆಯ ಮಾತಿನಲ್ಲೇ ಅವನನ್ನು ಮದುವೆಯಾದರೆ ಒಳಿತು, ಇಲ್ಲದಿದ್ದರೆ ನಿನ್ನನ್ನು ಏನು ಮಾಡುತ್ತೇನೆ ನೋಡುತ್ತಾ ಇರು. ನಿನ್ನ ಸೀರೆ ಬಡಿಗೆ ರೂಪವ ಧರಿಸಿ ದೈತ್ಯರ ಶಿರಗಳನ್ನು ಕಡಿದು ಈ ಚಂಡಮುಂಡರಲ್ಲಿ ಯುದ್ಧವನ್ನು ಮಾಡಿ
ಚಂಡಮೂಡರನು ತರಿದ ದೇವಿಗೆ ಸುರಪನು ಮಂಗಲಾರತಿಯ ತಂದನು ದೇವಿಗೆ ನಮಿದುತ್ತ ಆರತಿಯ ಬೆಳಗಿದನು ಸರ್ವೇ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶಾಂತಳಾಗಮ್ಮ ಶಾಂತಳಾಗು. ಭೂಲೋಕದಲ್ಲಿ ಮಹಂಕಾರಿಯಾಗಿ ನಿತ್ಯ ಸೇವೆಯನ್ನು ಪಡೆಯಮ್ಮ, ನಿತ್ಯ ಸೇವೆಯನ್ನು ಪಡೆಯಮ್ಮ, ನಿತ್ಯ ಸೇವೆಯನ್ನು ಪಡೆಯಮ್ಮ. ನನ್ನ ಹೆಣ್ಣನ್ನು ತರುವುದಕ್ಕಾಗಿ ನಾನೇ ಹೊರಡುತ್ತೇನೆ. ಕಡೆಗೆ ನನ್ನ ಮನಸ್ಸು ಆಕರ್ಷಿತವಾಗಿದೆ. ಹೌದೇ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ, ಏನಾಯಿತು? ಸಂಧಾನವನ್ನೇ ಮುರಿದಳಂತೆ. ಧೂಮ್ರಾಕ್ಷನನ್ನು ಕಳುಹಿಸಿದೆ, ಕಣ್ಣೋಟದಿಂದಲೇ ಭಸ್ಮೀಭೂತ ಮಾಡಿದಳಂತೆ. ಧೂಮ್ರಾಕ್ಷನು ಇನ್ನಿಲ್ಲವಾಗಲೇ?
ಹಾ? ಚಂಡಮುಂಡರನ್ನು ಕಳುಹಿಸಿದೆ. ಹಾ? ಚಂಡಮುಂಡರ ಶಿರವನ್ನೇ ಚೆಂಡನಾಡಿದಳಂತೆ. ಪ್ರಭು ಹಾಗಾಗಿ ಚಂಡಮುಂಡರನ್ನು ಕಳೆದುಕೊಂಡೆವ. ಹೌದು. ಹಾಗಾಗಿ ಹಾಗಾಗಿ ಏನು ನನ್ನ ಹೆಣ್ಣನ್ನು ತರುವುದಕ್ಕಾಗಿ ಹಾ? ನಾನೇ ಹೊರಟವನಿದ್ದೇನೆ. ಒಳಗಿದ್ದುಕೋ, ಹೋಗಿ ಬರುತ್ತೇನೆ. ದೇವಾ, ರಕ್ತಬೀಜ, ನೀನು ಹೊರಟದ್ದನ್ನು ನಿಲ್ಲಿಸ್ತಾನೆ ಅಂತ ಭಾವಿಸಬೇಡ. ಹಾ. ಆ ಕಾನನದಲ್ಲಿರುವ ಹೆಣ್ಣಿನ ಬಗ್ಗೆ ಹಾ. ನನಗೆ ತಿಳಿದಿರುವ ಹಾ. 2 ಮಾತಿಗೆ ಅವಕಾಶ. ಕೇಳಯ್ಯ, ಏನು? ದರುಜೇಶ ಕೇಳನ್ನ ಮಾತಾ ದರುಜೇಶ ಕೇಳನ್ನ ಮಾತಾ ಎದಗಿರಿ ತೋರಿ ಭ್ರಮೆಯಾದೆ ಮರದಲ್ಲಿ ವ್ಯರ್ಥ, ಮನದಲ್ಲಿ ವ್ಯರ್ಥ, ಮರದಲ್ಲಿ ವ್ಯರ್ಥ. ಮನಸಿಜ ಶರಕ್ಕೆ ಸಿಲುಕುತ್ತ, ಮನಸಿಜ ಶರಕ್ಕೆ ಸಿಲುಕುತ್ತ ವರವನಿತೆಯ ಬಯಕೆ ಯಾಂತಿಯೇ ದೈತ್ಯರಾಧ. ಮನಸಿಜ ಶರಕ್ಕೆ ಸಿಲುಕುತ್ತ ವರವನಿತೆಯ ಬಯಕೆ ಯಾಂತಿಯೇ ದೈತ್ಯರಾಧ. ದರುಜೇಶಗೆಡೆನ್ನ ಮಾತಾ ಏತಗಿನಿತು ನಿ ಭ್ರಮೆಯಾದೆ ಮನದಲ್ಲಿ ವ್ಯರ್ಥ. ಓ ಧನುಜಪತಿಯೇ, ರಕ್ತಬೀಜ, ದಾನವರಿಗೆ ಪತಿಯಾಗಿ ಹಾ. ದಾನವಾಬ್ದಿ ಕುಲ ಚಂದ್ರಮನಾಗಿ ಹಾ. ಮೆರೆಯುತ್ತಾ ಇರುವೆ. ಹೌದು. ನೀ ಏರಿದಂತಹ ಎತ್ತರ, ಹಾ. ನೀ ಮಾಡಿದ ಸಾಧನೆ ಹಾ. ಎಲ್ಲವೂ ಅದ್ಭುತವಾದದ್ದೇ ಸರಿ. ವರ್ತಮಾನ ಕಾಲದಲ್ಲಿ ಹಾ. ನಿನ್ನ ಆಜ್ಞಾ ಚಕ್ರ ಹಾ. 3 ಲೋಕಗಳಲ್ಲೂ ಅವ್ಯಾಹತವಾಗಿ ಸಂಚರಿಸುತ್ತಾ ಇದೆ ಪ್ರಭು. ಹಾ. ಶುಂಭನೇ ಲೋಕೈಕ ನಾಯಕ ಎನ್ನುವುದನ್ನು ಹಾ. ಎಲ್ಲವರು ಒಪ್ಪಿಕೊಳ್ಳುತ್ತಾ ಇದ್ದಾರೆ. ಹಾ. ಪ್ರಭು, ರಕ್ತಬೀಜ, ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ಹಾ. ದೇವತೆಗಳ ಪಂಕ್ತಿಯಲ್ಲಿ ಅವಿರ್ಭೋಜನ ಹಾ. ಸಲ್ಲುವುದಿದ್ರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ ಎನ್ನುವುದು ನಿರ್ವಿವಾದವೇ ಸರಿ. ಹಾ. ಪ್ರಭು, ಹಾ. ನೀನೊಂದು ಶಕ್ತಿಯಲ್ಲ, ಮಹಾನ್ ಶಕ್ತಿ. ಹಾಗಾಗಿ ಪ್ರಪಂಚ ಮುಖದಲ್ಲಿ ಪ್ರಕಟಗೊಂಡಿರುವೆ. ಹಾ. ಅಂತಹ ಯೋಗ್ಯತೆಯನ್ನು ಹೊಂದಿರುವ ನೀನಿಂದು ಹಾ. ಚಂಡಮುಂಡರು ಬಂದು ಹೇಳಿದರು ಎನ್ನುವ ಕಾರಣಕ್ಕೆ ಹೆಣ್ಣೊಬ್ಬಳ ಬಗೆಗೆ ಹಾ. ನಿರ್ಧಾರ ಕೈಗೊಳ್ಳುವುದಕ್ಕೆ ಮುಂದಾದೆಯಾ ಪ್ರಭು? ಹ, ಹೆಣ್ಣಿನ ಬಗ್ಗೆ ಹೇಳುವುದಕ್ಕೆ ಚಂಡಮುಂಡರು ಎಷ್ಟರವರು? ಹಾ. ಕೇವಲ ಮನ್ಮಥನ ಶರಕ್ಕೆ ಈಡಾದ ಒಬ್ಬಾತ ಭ್ರಾಂತ ಮನಸೋ ಇಚ್ಛೆ ವ್ಯವಹರಿಸುವ ರೀತಿಯಲ್ಲಿ ನೀ ವ್ಯವಹರಿಸುವುದಕ್ಕೆ ಮುಂದಾದೆಯಾ ಪ್ರಭು? ಹಾಗೆಂದು ನಿನ್ನನ್ನು ಕಾಮುಕ ಎನ್ನುವ ಹಾಗಿಲ್ಲ. ಯಾಕೆ? ಅರಿಶ್ವೈರಗಳನ್ನು ಮೆಟ್ಟಿ ನಿಂತು ಇಂದ್ರಿಯಗಳನ್ನು ಬಿಗಿ ಹಿಡಿದು ಕಾನನದಲ್ಲಿ ಹಲವಾರು ವರುಷಗಳ ತಪವನ್ನು ಗೈದು ಬ್ರಹ್ಮನನ್ನು ಮೆಚ್ಚಿಸಿದಂತಹ ಮಹಾ ಮೇಧಾವಿ ನೀನು. ಅಂತಹ ನೀನು ಈ ತೆರನಾಗಿ ವರ್ತಿಸಿದೆಯಾ ಪ್ರಭು? ನಿನ್ನ ಆಳಾಗಿ ಹೋದಂತಹ ಸುಗ್ರೀವ ಬರುವಾಗ ಆಕೆಯ ಭಕ್ತನಾಗಿ ಬಂದು ಆಡಿದ ಮಾತಾದರೂ ಏನು ಪ್ರಭು? ಕ್ಷಣ ಕ್ಷಣದಲ್ಲೂ ನಾನಾ ರೂಪದಲ್ಲಿ ಗೋಚರಿಸ್ತಾಳೆ. ಅವಳನ್ನು ಕೆಣಕುವುದಕ್ಕೆ ಹೋದ್ರೆ ನಮ್ಮ ಇಡೀ ದಾನವ ಕುಲವೇ ನಿರ್ನಾಮವಾಗಿ ಹೋದೀತು ಅಂತಲ್ವೇ? ಆದರೆ ನೀನಾತನ ಮಾತನ್ನು ಕೇಳಿದೆಯಾ ಪ್ರಭು? ಇಲ್ಲ. ಅದಕ್ಕಾಗಿ ನೀ ಕಳಿಸಿದ ವೀರರು ಎಂತವರು? ಅಲ್ಪನೇ ಧೂಮ್ರಲೋಚನನು
ಅಲ್ಪನೆ ಧೂಮ್ರ ಲೋಚನರು ಅಲ್ಪನೆ ಧೂಮ್ರ ಲೋಚನರು ಕೊಲ್ಲುವರಿರ್ಪರೆ ರಡದಲ್ಲಿ ಚಂಡ ಮೂಡರನು ಅಲ್ಪನೆ ಧೂಮ್ರ ಲೋಚನರು ಕೊಲ್ಲುವರಿರ್ಪರೆ ರಡದಲ್ಲಿ ಚಂಡ ಮೂಡರನು ಅಪ್ರಯೋಜಕನಾಗಿ ನೀನು ಅಪ್ರಯೋಜಕನಾಗಿ ನೀನು ಯಮಗೊಪ್ಪಿಸಲೇದಗೆ ದೈದಾನ್ವಯನು ಅಲ್ಪನೇ ಧೂಮ್ರ ಲೋಚನನು ಅಲ್ಪನೇ ಪ್ರಭು, ರಕ್ತಬೀಜ ಕಾಂತಾರದಲ್ಲಿರುವ ಹೆಣ್ಣನ್ನು ಹ್ಮ್ ಮದುವೆಯಾಗುವುದಕ್ಕೆ ಬಯಸಿ ಹಾ ನೀ ಕಳಿಸಿದ ವೀರರು ಹ್ಮ್ ಅಲ್ಪನೇ ಧೂಮ್ರಲೋಚನ ಹಾ ತನ್ನ ತೀಕ್ಷ್ಣವಾದಂತಹ ನೇತ್ರಜ್ವಾಲ ಪ್ರಭಾವದಿಂದ ಹಾ ಮೂರು ಲೋಕವನ್ನೇ ತಲ್ಲಣಿಸಬಲ್ಲಂತಹ ವೀರ ಹಾ ಒಂದು ವೇಳೆ ಪರಮೇಶ್ವರನೇ ರಣಕಣದಲ್ಲಿ ಎದುರಾಗಿ ಬಂದು ನಿಂತ್ರೆ ಅವನ ಎದುರು ಸಮದಂಡಿಯಾಗಿ ನಿಂತು ಕಾದಾಡಬಲ್ಲಂತಹ ವೀರ. ಏನಾಯಿತು ಪ್ರಭು ಅವನ ಗತಿ? ಕಣ್ಣಿನಿಂದ ಹೊಗೆ ಸೂಸುವುದು ಬಿಡು, ಒರೆಯಿಂದ ಕತ್ತಿಯನ್ನು ತೆಗೆಯುವುದಕ್ಕೆ ಆಕೆ ಅವಕಾಶ ಮಾಡಿಕೊಡಲಿಲ್ಲ. ತನ್ನ ಹೂಂಕಾರ ಮಾತ್ರದಿಂದಲೇ ಆತನನ್ನು ಬೂದಿ ಮಾಡುತ್ತಾಳೆ ಅಂತಾದ್ರೆ ಪ್ರಭು, ಈ ಕಾಮಿಸುವ ಕಾಮಿನಿಯ ಕಣ್ಣಿನಲ್ಲಿ ಬೆಂಕಿಯ ಕಿಡಿಯಿದೆ ಪ್ರಭು, ಬೆಂಕಿಯ ಕಿಡಿಯಿದೆ. ಇರಲಿ ಪ್ರಭು, ಅದು ವಿಷಯ ಬಿಡಿ. ಚಂಡಮುಂಡರು ಅಖಂಡ ಬ್ರಹ್ಮಚರ್ಯದಿಂದ ಮರಣವನ್ನೇ ದೂರವಿರಿಸಿದಂತಹ ವೀರರು ಅಲ್ವೇ? ಹೌದು. ಅವರ ಬ್ರಹ್ಮಚರ್ಯವನ್ನು ಕೆಡಿಸಿ ಅವರ ರುಂಡವನ್ನು ಚೆಂಡಾಡುತ್ತಾಳೆ ಅಂತಾದ್ರೆ ವರ ಕೊಟ್ಟ ಬ್ರಹ್ಮನಿಗೆ ನಾ ತಾಯಿಯಾಗಿದ್ದೇನೆ ಎನ್ನುವುದನ್ನಾಕೆ ನಿರೂಪಿಸಿದ್ದಾಳೆ ಅಲ್ವೇ ಪ್ರಭು? ರಕ್ತಬೀಜ ಈಗ ಅಂತಹ ವೀರರನ್ನೆಲ್ಲ ನಾವು ಕಳೆದುಕೊಂಡಿದ್ದೇವೆ ಅಂತಾದ್ರೆ ಏನರ್ಥ ಪ್ರಭು? ಸುಗ್ರೀವನನ್ನು ಆಕೆ ಕಿರುನೋಟದಿಂದಲೇ ಕೊಂದು ಮತ್ತೆ ಬದುಕಿಸ್ತಾಳೆ ಅಂತಾದ್ರೆ ಅನುಗ್ರಹ ನಿಗ್ರಹ ಎರಡನೇ ಹೊಂದಿರುವ ಸ್ವಯಂ ಶಕ್ತಿ ಸ್ವರೂಪಿಣಿಯವಳು ಸಾಮಾನ್ಯ ತರುಣಿಯಲ್ಲ ಪ್ರಭು. ತರುಣಿ ಅಲ್ಲ, ಅವள் ಆದಿಮಾಯೇ. ತರುಣಿ ಅಲ್ಲ, ಅವಳ ಆದಿಮಾಯೇ. ಆದಿಮಾಯೇ
ಪ್ರಭೋ, ರಕ್ತಬೀಜ ಕಾಂತಾರ ವಿಹಾರಿಣಿಯನ್ನು ಹಾ, ಸಾಮಾನ್ಯ ಲೋಕಮಿತಿಯ ಹೆಣ್ಣೆಂದು ಭಾವಿಸಿ ಆಕೆಯನ್ನು ಪಡೆಯುವ ಬಗೆಗಾಗಿ ಮುಂದಾದೆಯ ಪ್ರಭು. ನಾನಾಗ ಆಡಿದ್ದು ಅದನ್ನೇ. ಹಾ, ಯಾವುದನ್ನು ನಾವು ಕಡಿಮೆಯನ್ನು ಹೆಚ್ಚು ಅಂತ ಭಾವಿಸ್ತೇವೆ ಆಗಲೂ ತಪ್ಪಾಗ್ತದೆ. ಯಾವುದ ಹೆಚ್ಚನ್ನು ಕಡಿಮೆ ಅಂತ ಭಾವಿಸಿದ್ರು ಅದು ತಪ್ಪಾಗ್ತದೆ. ಅದನ್ನು ಅಪಾರ್ಥ ಅಂತ ಹೇಳುತ್ತೇವೆ. ಯಥಾರ್ಥವನ್ನು ಅರಿಯದೆ ನೀ ಮುಂದುವರಿದಿದ್ದಿ ಅನ್ನುವುದು ಈ ಹೊತ್ತಿಗೆ ಸ್ಪಷ್ಟವಾಗಿದೆ. ಪ್ರಭೋ, ಯಾರೂ ಅರಿಯದ ಪರಮ ರಹಸ್ಯ ಒಂದು ಕದಂಬವನದಲ್ಲಿದೆ. ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಎಷ್ಟೋ ಸಾಧನೆಗಳನ್ನು ಮಾಡಿದಂತಹ ಯೋಗಿಗಳಿಗೂ ಸಾಧ್ಯವಿಲ್ಲವಂತೆ. ಆದರೂ ಕೆಲವೊಂದು ದಾರ್ಶನಿಕರು ತಾವು ಜೀವನಾನುಭವದಿಂದ ಕೆಲವೊಂದು ಸತ್ಯಗಳನ್ನು ಲೋಕದ ಮುಂದೆ ಇಡುತ್ತಾ ಹೋಗಿದ್ದಾರೆ. ಅವರ ಪಥವನ್ನೇ ಅನುಸರಿಸಿ ಹೇಳುವುದಾದ್ರೆ ಪ್ರಭೋ, ಆಕೆ ಆದಿ ಮಾಯೆಯಾಗಿದ್ದಾಳೆ. ಮಾಯೆ ಮಾಯೆ ಅನ್ನುವುದು ನಮ್ಮಲ್ಲಿಯೂ ಇದೆ. ನಾವು ರಾಕ್ಷಸರು, ಮಾಯಾವಿಗಳು. ಅದಕ್ಕೆ ಕಣ್ಣು ಕಟ್ಟು ಅಂತ ಹೇಳುತ್ತಾರೆ. ಆದ್ರೆ ಆ ಮಾಯೆ ಅನ್ನುವುದು ನಮ್ಮ ಅಳತೆಗೆ ನಿಲುಕದ್ದು ಪ್ರಭು. ಹಾಗಾಗಿ ಆ ಮಾಯೆಯನ್ನು ಕೆಣಕುವುದಕ್ಕೆ ಹೋದ್ರೆ ನಮಗೆ ಉಳಿಗಾಲ ಇಲ್ಲ ಪ್ರಭು. ಬಿಡು ಮನದ ಮೂರ್ಖತೆಯ, ಬಿಡು ಮರದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದನೇ, ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದನೇ, ಪೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯನೇ, ಬಿಡು ಮನದ ಮೂರ್ಖತೆಯ, ತ್ರೈ ಜಗದ ಒಡತಿಯ ಚರಣಕ್ಕೆ ಭಕ್ತಿಯಿಂದನೇ, ಪ್ರಪಂಚದಲ್ಲಿ ನಮಗಿಂತ ದೊಡ್ಡದಾದ ಶಕ್ತಿಯೋ ವ್ಯಕ್ತಿಯೂ ಇದೆ ಅಂತಾದ್ರೆ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಸಂಕೋಚ ಯಾಕೆ ಪ್ರಭು? ಕೆಟ್ಟ ಗಿಡವಾದರೂ ನೆಟ್ಟ ಕೈಯಿಂದ ಕೀಳಬಾರದಂತೆ. ಆದ್ರೆ ನೀನೇ ಬೆಳೆಸಿದ ದಾನವ ಎಂಬ ವಂಶವೃಕ್ಷ ಬಾನತ್ತರಕ್ಕೆ ಹಬ್ಬಿ ನಿಂತಿದೆ. ಅದರ ಬುಡಕ್ಕೆ ಕೊಡಲಿ ಹಾಕುತ್ತೀಯ ಪ್ರಭು? ಈ ವಯಸ್ಸಿನಲ್ಲಿ ನಿನಗೆ 16 ವರ್ಷದ ತರುಣಿ ಬೇಕೆ ಪ್ರಭು? ಪ್ರಭು, ನಮ್ಮ ಅಳತೆಗೆ ನಿಲುಕದ್ದನ್ನು ನಾವು ಪಡೆಯುವುದಕ್ಕೆ ಹೋದ್ರೆ ಅದನ್ನು ಮೂರ್ಖತನ ಅಂತ ಹೇಳ್ತಾರೆ. ಆದ್ರೆ ನೀನು ಮೂರ್ಖನೇ ಪ್ರಭು. ಅಲ್ಲವಲ್ಲ, ಪರಮ ಮೇಧಾವಿ ಬ್ರಹ್ಮನನ್ನೇ ಮೆಚ್ಚಿಸಿ ಮರಣವೇ ಇಲ್ಲದ ವರವನ್ನು ಪಡೆದವನು. ಒಂದು ವೇಳೆ ನಿನಗೆ ಮರಣ ಬರುವುದೇ ಇದ್ರೆ ಅನ್ಯ ಕೋಶ ಸಮುದ್ಭವೇ ಒಬ್ಬಳಿಂದ ಮಾತ್ರ ಎನ್ನುವ ಹಾಗೆ ಅಲ್ವೇ ಪ್ರಭು? ಆದರೆ ಕದಂಬವನದಲ್ಲಿ ಕೌಶಿಕೆಯಾಗಿ ಇರುವವಳು ಅಂಬಿಕೆಯ ಕೋಶದಿಂದಲೇ ಬೇರ್ಪಟ್ಟು ಸ್ತ್ರೀಯಾಗಿ ಕದಂಬವನದಲ್ಲಿ ಕೂತಿದ್ದಾಳೆ ಪ್ರಭು. ಪ್ರಭು, ಅಳಿದುಳಿದ ದಾನವರನ್ನು ಉಳಿಸಿಕೊಂಡು ನಿನಗೆ ಬದುಕಬೇಕು ಅಂತ ಆಸೆ ಇದ್ರೆ ಪ್ರಭು, ತ್ರೈ ಜಗದ ಒಡತಿಯಾದ ಅವಳ ಪದತಲದಲ್ಲಿ ನಾವು ಭಕ್ತಿಯಿಂದ ಬೇಡಿದೆವು ಅಂತಾದ್ರೆ ಬದುಕುವುದಕ್ಕೆ ಹೇಳಿ ಘರ್ಜಿದುದ ಭಾಗ್ಯ, ಹೇಳಿ ಘರ್ಜಿದುದ ಎಂದನು. ರಕ್ತಬೀಜ, ಇಷ್ಟರವರೆಗೆ ನೀನು ನಮ್ಮವ ಎನ್ನುವ ಕಾರಣಕ್ಕಾಗಿ ನೀನಾಡಿದ ಮಾತುಗಳನ್ನೆಲ್ಲ ಕೇಳಿಸಿಕೊಂಡೆ. ಈಗ ನಮ್ಮ ಅಲ್ವೇ ಪ್ರಭು? ಪುರಾಣವನ್ನು ಸಹಿಸಿಕೊಂಡೆ. ಆದರೆ ನಿನ್ನ ಮಾತಿನ ಭಾವಾರ್ಥದಲ್ಲಿ ಒಬ್ಬ ಹೆಣ್ಣಾಕೆಗೆ ಹೆದರಿದ್ದಿ ಎಂದೇ ಅರ್ಥ. ನೀನು ಅಷ್ಟು ಜೀವಗಳ್ಳನೆ ಆದರೆ ಕೈಗೆ ಬಳೆಯನ್ನು ತೊಟ್ಟುಕೋ, ಕಾಲಿಗೆ ಗೆಜ್ಜೆ
ಹೇಳುತ್ತಿರುವ ಕದಂಬ ವನದಲ್ಲಿ ಕಂಡು ದೇವಿಯರು. ಶುಂಭನಿಗೆ ಅಂತಿಮದ ಕ್ಷಣ ಬಂದಿದೆ ಅಂತ ಅರ್ಥ ಆಗುತ್ತಾ ಇದೆ. ನಾನೆಷ್ಟು ಹೇಳಿದ್ರು ಆತ ಒಪ್ಪುವುದಕ್ಕೆ ತಯಾರಿಲ್ಲ. ಆದರೆ ಏನು ಮಾಡುವುದು? ಆತನ ಅನ್ನದ ಋಣ ನನ್ನ ಮೇಲಿದೆ. ಕೋಟಿ ಕೋಟಿ ಸೈನ್ಯವನ್ನು ಸಿದ್ಧ ಮಾಡುವುದಕ್ಕೆ ಹೇಳಿದ್ದೇನೆ. ಚಿನ್ನದ ಅಂಬಾರಿಯನ್ನು ಸಿದ್ಧ ಮಾಡುವುದಕ್ಕೆ ಹೇಳಿದ್ದೇನೆ. ಯಾಕೆ? ಒಂದೊಮ್ಮೆ ತಾಯಿ ಒಲಿದು ಬಂದು ಅಂದಣವನ್ನೇರಿದ್ಲು ಅಂತಾದ್ರೆ ಹೆಗಲಲ್ಲಿ ಹೊತ್ತು ತರುತ್ತೇನೆ. ಇಲ್ಲದೆ ಇದ್ರೆ ಈ ರಕ್ತ ಬೀಜನ ಹೆಣವಾದ್ರೂ ಬರಬಹುದಲ್ಲ. ನಡೆಯುತ್ತೇನೆ. ಬಂದು ಸೇರಿದ್ದು ಕದಂಬಾವನ. ಆಹಾ, ಇದಲ್ವೇ ಕದಂಬಾವನ? ಅಬ್ಬಬ್ಬಾ, ಮೈ ರೋಮಾಂಚನವಾಗುತ್ತಾ ಇದೆ. ಯಾಕೆ? ಪ್ರಪಂಚದಲ್ಲಿರುವ ಕಾಡು ಮೇಡನ್ನು ನೋಡದವನೇನು ರಕ್ತ ಬೀಜನಲ್ಲ. ಆದ್ರೆ ಇಂತಹ ಕಾಡನ್ನು ನಾ ಇಂದುವರೆಗೆ ನೋಡಿಯೇ ಇಲ್ಲ. ಇದು ಕಾಡಲ್ಲಪ್ಪ, ಇದೊಂದು ಚಕ್ರವ್ಯೂಹವೇ ಸರಿ. ಕದಂಬ ವನವಿದೆ ಎನ್ನುವುದನ್ನು ನಾವು ಹೇಳಿ ಕೇಳಿ ತಿಳಿದವರು ಮಾತ್ರ. ಇಲ್ಲಿಗೆ ಬಂದವರು ಯಾರೂ ಇಲ್ಲ. ಮನೋವೇಗದ ಬಳುಹುಳ್ಳ ಚಂಡಮುಂಡರು ಈ ದೇವಭೂಮಿಗೆ ಕಾಲೂರಿದ್ರು. ಅದರ ನಂತರ ನಮ್ಮ ರಕ್ಕಸರ ಆಗಮನಕ್ಕೊಂದು ದಾರಿಯಾಯಿತು. ಆಗಮನಕ್ಕೆ ದಾರಿಯಾಯಿತೇ ಹೊರತು ನಿರ್ಗಮನಕ್ಕಾಗಲಿಲ್ಲ. ದೇವಿಯ ಸಂಕಲ್ಪವೋ ಎನ್ನುವ ಹಾಗೆ ಸುಗ್ರೀವನೊಬ್ಬ ಇಲ್ಲಿಂದ ಹೊರ ಹೋಗಿದ್ದಾನೆ. ಅಬ್ಬಬ್ಬಬ್ಬಬ್ಬ, ಮಧ್ಯಾಹ್ನದ ನಡು ಬಿಸಿಲಲ್ಲಿಯೂ ಸೂರ್ಯ ರಶ್ಮಿ ಇಲ್ಲಿಗೆ ಸೋಂಕುವುದಿಲ್ಲವಂತೆ. ಆದರೆ ಇಂದು ಈ ವನ ರಕ್ತ ತೇಜಸ್ಸಿನಿಂದ ವಿಕಸಿತವಾಗಿದೆ. ವನದೇವಿ ವಾಸಂತಿಕೆಯಾಗಿ ಕಂಗೊಳಿಸುತ್ತಾ ಇದ್ದಾಳೆ. ಗಾಳಿಯಲ್ಲಿ ತೇಲಿ ಬಂತ ಮಧುವನ್ನು ಆಘ್ರಾಣಿಸಿದಾಗ ಮನಸ್ಸಿಗೆ ಏನು ರೋಮಾಂಚನವಾಗುತ್ತಾ ಇದೆ. ಆಹಾ, ಆ ಕಡೆಯಿಂದ ಸುಶ್ರಾವ್ಯವಾದ ಸ್ವರವೊಂದು ಕೇಳಿ ಬರುತ್ತಾ ಇದೆ ಅಲ್ಲ, ಆ ಕಡೆಗೆ ಸಾಗುತ್ತೇನಂತೆ. ನೋಡಿದನು ಗಾಢ ಗರ್ವದಿ ಮೆರೆವ ಶಿವೆಯನು. ನೋಡಿದನು ಗಾಢ ಗರ್ವದಿ ಮೆರೆವ ಶಿವೆಯನು. ನೋಡಿದನು ಪಾಡಿದನು ಮನದೊಳಗೆ ಇವಳನು. ನೋಡಿ ಪಾಡಿದನು ಮನದೊಳಗೆ ಇವಳನು. ತಿಳಿಯದಿನಿದಾಯ್ತೆ ಮಾಡಲೇ ನಿನ್ನು ಅಕಟ. ಮಾಡಲೇ ನಿನ್ನು ಅಕಟ. ಶುಂಭನ ಕೂಡೆ ಭಾಷೆಯ ಗೈದು ಬಂದಿಹೆ ಬಂದಿಹೆ ಬಂದಿಹೆ. ಶುಂಭನ ಕೂಡೆ ಭಾಷೆಯ ಗೈದು ಬಂದಿಹೆ ಬಂದಿಹೆ ಬಂದಿಹೆ. ಕೇಡು ಇವಳು
ಬೀಜನು ನೋಡಿದನು ಮಾತಾ ಮರಕತ ಶ್ಯಾಮ ಮಾತಂಗಿ ಮದಶಾಲಿನಿ ಕುರಿಯ ಕಟಾಕ್ಷ ಕಲ್ಯಾಣಿ 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 ಕುರಿಯ ಕಟಾಕ್ಷೋ ಕಲ್ಯಾಣಿ ಕದಂಬ ವನವಾಸಿನಿ ಜಯ 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 ಜಯ. ಹಾಡೊಂದು ಬಂತು ಅಂತ ಕೇಳಿ ಸ್ವರವನ್ನು ಪಿಡಿದು ಮುಂದೆ ಮುಂದೆ ಬಂದ್ರೆ ಹಬ್ಬಬ್ಬಬ್ಬಬ್ಬ, ಎಂತಹ ದೃಶ್ಯವನ್ನು ಈ ರಕ್ತ ಬೀಜ ನೋಡುತ್ತಾ ಇದ್ದಾನೆ. ಅಂಬರದಿಂದಲೇ ಇಳಿದಿದೆ ಸ್ವರ್ಣದ ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ಗಾಢ ಗರ್ವದಿಂದ ಕುಳಿತಿದ್ದಾಳೆ ಪರಮ ಶಿವೆ. ಜೋಕಾಲಿಯನ್ನು ಅತ್ತಿಂದ ಇತ್ತ ಇತ್ತಿಂದ ಅತ್ತ ಜೀಕುತ್ತಾ ಇದ್ದಾಳೆ. ಅರ್ಥಾತ್ ಭೂತ ವರ್ತಮಾನ ಭವಿಷ್ಯತ್ತನ್ನು ತಿಳಿದು ನಾವು ವ್ಯವಹರಿಸಬಲ್ಲವಳು ಎನ್ನುವುದನ್ನು ನಮಗೆ ತೋರಿಸಿಕೊಡುತ್ತಾ ಇದ್ದಾಳೆ. ಕೈಯಲ್ಲಿ ತ್ರಿಶೂಲ, ಕಣ್ಣಿನಲ್ಲಿ ಹೆಚ್ಚಿದಾದಂತಹ ಒಂದು ಕಣ್ಣನ್ನು ಹೊಂದಿ ಪ್ರಳಯ ಕಾಲದ ರುದ್ರನಂತೆ ಕಂಗೊಳಿಸುತ್ತಾ ಇದ್ದಾಳೆ. ಇವಳನ್ನು ಬಯಸಿದನೇ ನಮ್ಮ ಶುಂಭದಾನವ. ಇವಳನ್ನು ಬಯಸುವ ಮೂಢತನವನ್ನು ಮಾಡಿದನಲ್ಲ, ಅವನ ಮೂರ್ಖತನಕ್ಕೆ ಏನೆನ್ನಬೇಕು? ಒಬ್ಬ ವ್ಯಕ್ತಿ ಯಾರು ಏರದ ಎತ್ತರವನ್ನು ಏರುತ್ತಾನೆ ಅಂತಾದ್ರೆ ಒಂದಲ್ಲ ಒಂದು ದಿನ ಆತ ಕೆಳಗೆ ಬೀಳಲೇಬೇಕು. ಅದೇ ರೀತಿ ತನ್ನ ಸಮಾಧಿಯನ್ನು ತಾನೇ ತೋಡಿಕೊಂಡನೆ ಶುಂಭ. ಶಿವ ಶಿವ, ಏನು ಮಾಡಲಿ? ಶುಂಭನಿಗೆ ಭಾಷೆಯನ್ನಿತ್ತು ಬಂದವನಿದ್ದೇನೆ, ಇವಳನ್ನು ಕರೆತರುತ್ತೇನೆ ಅಂತ. ಯಾಕೆ? ಶುಂಭನ ಅನ್ನದ ಋಣ ನನ್ನ ಮೇಲಿದೆ. ಆದರೆ ನಾನಿವಳನ್ನು ಕೆಣಕುವುದಕ್ಕೆ ಹೋದ್ರೆ ನನ್ನ ಕತ್ತು ಅವಳ ತ್ರಿಶೂಲಕ್ಕೆ ಸಿಕ್ಕುವುದಂತೂ ಸತ್ಯವೇ ಸರಿ. ಹಾಗಿದ್ರೆ ಏನು ಮಾಡಬೇಕು? ಭಕ್ತಿಗೆ ಒಲಿಯುತ್ತಾಳಂತೆ ಅಮ್ಮ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ. ಹಾಗಾಗಿ ಭಕ್ತಿಯಿಂದಲೇ ಆಕೆಯನ್ನು ಒಲಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೇನೆ ಅಮ್ಮ. ಎಡೋಗನಿ ಭಕ್ತೈ ನೀನೇ ಅಮ್ಮ ತಾಯೇ. ಎಡೋಗನಿ ಭಕ್ತೈ ನೀನೇ ಶುಂಭದಾನವ ಬಯಸಿದರೆ ಶುಂಭದಾನವ ಬಯಸಿದರೆ ಸಾನುರಾಗದಿ ವರಿಸದೆ ಶೌರ್ಯದಿದನೆ ಸಾನುರಾಗದಿ ವರಿಸದೆ ಶೌರ್ಯದಿದಲೆ ಚೂಣಿಯ ಬಯಸಿದರೆ ಸಾನುರಾಗದಿ ವರಿಸದೆ ಶೌರ್ಯದಿದಲೆ ಚೂಣಿಯ ಬಯಸಿದರೆ ಏನಾಗಲಿ ಭವತ್ರೆ ನೀನೆಲೆಗೆ ಶುಂಭ ದಾನವ ಭಯ
ರಾಧಿಕೆ. ಅಮ್ಮ, ನಿನ್ನ ಪದತಲದಲ್ಲಿ ದೀರ್ಘದಂಡ ನಮಸ್ಕಾರವನ್ನು ಹಾಕಿ ನಿನ್ನನ್ನು ಪೂಜಿಸುತ್ತಾ ಇರುವವನು ಸಾಮಾನ್ಯನಲ್ಲ ಅಮ್ಮ. ಶೋಣಿತಾಪುರದ ಶುಂಭದಾನವನ ಪ್ರಧಾನ ಅಮಾತ್ಯನು ಅಳಿಯನೂ ಆಗಿದ್ದೇನಮ್ಮ. ಅಮ್ಮ, ನಮ್ಮ ಒಡೆಯ ನಿನ್ನನ್ನು ಬಯಸಿದ್ದಾನೆ, ಮದುವೆಯಾಗಬೇಕು ಅಂತ ಹಂಬಲಿಸುತ್ತಾ ಇದ್ದಾನಮ್ಮ. ಅಮ್ಮ, ಬಳ್ಳಿಯೊಂದು ಹಬ್ಬಿ ಫಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಇಲ್ವೇನಮ್ಮ. ಈ ಪುರುಷ ಪ್ರಧಾನವಾದಂತಹ ಸಮಾಜದಲ್ಲಿ ಹೆಣ್ಣು ಎಷ್ಟೇ ಎತ್ತರದಲ್ಲಿದ್ರು, ಎಷ್ಟೇ ಶ್ರೀಮಂತಳಾಗಿದ್ರು, ಎಷ್ಟೇ ಶಕ್ತಿವಂತಳಾಗಿದ್ರು, ಅವಳಿಗೆ ಪುರುಷನ ಅಗತ್ಯ ಇದ್ದೇ ಇದೆಯಮ್ಮ. ಯಾಕೆ? ಅವಳು ಜೀವನದ ಸಾರ್ಥಕ್ಯತೆಯನ್ನು ಕಂಡುಕೊಳ್ಳಬೇಕು. ಹಾಗಾಗಿ ನಿನ್ನಲ್ಲಿ ನಾ ಬೇಡಿಕೊಳ್ಳುವುದು ಇಷ್ಟೇ ತಾಯಿ, ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಚಿನ್ನದ ಅಂಬಾರಿಯನ್ನು ತಂದಿದ್ದೇನೆ. ನಿನ್ನನ್ನು ಹೊತ್ತು ಶೋಣಿತಾಪುರಕ್ಕೆ ಕೊಂಡೊಯ್ಯುತ್ತೇನಮ್ಮ. ನಿನ್ನ ಎಡ ಕಾಲಿನ ಹೆಬ್ಬೆರಳು ನಮ್ಮ ಶೋಣಿತಾಪುರದ ಮಣ್ಣನ್ನು ಸೋಂಕಿತು ಅಂತಾದ್ರೆ ನಿನ್ನನ್ನು ಮದುವೆಯಾಗಬೇಕು ಅಂತ ಬಯಸಿದಂತಹ ಶುಂಭ, ಕೈ ಹಿಡಿಬೇಕು ಅಂತ ಬಯಸಿದಂತಹ ಶುಂಭ ಕಾಲು ಹಿಡಿತಾನಮ್ಮ. ನಮ್ಮ ತಾಯಿಯಾಗಿ ನಮ್ಮ ಶೋಣಿತಾಪುರಕ್ಕೆ ಬಂದು ನಮ್ಮನ್ನು ಉದ್ಧರಿಸಬೇಕು ರಕ್ತ ಬೀಜ ಅಮ್ಮ. ರಕ್ತ ಬೀಜ ಅಮ್ಮ, ಶೋಣಿತಾಪುರದಿಂದ ಬಂದಂತ ಹಾ, ಹಲವು ರಕ್ಕಸರುಗಳು ದುಷ್ಟರೇ ಆಗಿದ್ದಾರೆ. ಓಹೋ, ಆದರೆ ಈ ಕದಂಬವನದವರೆಗೆ ಬಂದಂತ ನೀನು ಭಕ್ತಿಯಿಂದ ನನ್ನನ್ನು ಸ್ತುತಿಸುತ್ತಾ, ಓಹೋ, ಆರಾಧಿಸುತ್ತಾ, ಸ್ಮರಿಸುತ್ತಾ ಇದೆಯಲ್ಲ, ನಿನ್ನನ್ನು ಕೊರೆಯಬೇಕು, ನಿನ್ನನ್ನು ಅನುಗ್ರಹಿಸಬೇಕೆಂದು ಯೋಚಿಸಿದೆ. ಆದರೆ ಕೊನೆಯಲ್ಲಿ ನೀನು ಆಡಿದ ಮಾತಾದರೂ ಏನೋ ತಪ್ಪಾಯಿತೆ. ಶೋಣಿತಾಪುರದವರೆಗೆ ಬರಬೇಕು, ಶುಂಭನನ್ನು ಮದುವೆಯಾಗಬೇಕೆನ್ನುವ ಮಾತು. ಹೌದು ತಾಯಿ, ಹೌದು ತಾಯಿ. ಕೃಷ್ಣ ತುಳಸಿಯಾಗಿ ಶ್ರೀದೇವರ ಮುಡಿಯನ್ನು ಸೇರಬೇಕಾದಂತ ನೀನು ಬೃಂದಾವನ ಮಸಣದ ತುಳಸಿಯಾಗಿ ಬಿಟ್ಟಿ ಅಮ್ಮ, ಶುಂಭನಾಗಿ ಶುಂಭನ ಪರವಾಗಿ ನೀನು ಮಾತನಾಡುತ್ತಿದ್ದೀಯಲ್ಲ. ಹೌದು ತಾಯಿ. ನಿನ್ನನ್ನು ಕರೆದುಕೊಂಡು ಹೋಗದೆ ಬಿಡುವುದೇ ಇಲ್ಲ. ಕೋಟಿ 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 ಸಂಖ್ಯೆಯಲ್ಲಿ ಇಂದ್ರಾಣಿ ನನ್ನ ಹಣೆಯನ್ನು ಹೊಡೆದಿದ್ದಾಳೆ. ರಕ್ತವ ಸರುತ್ತಾ ಇದೆ. ರಕ್ತವನ್ನು ಭೂಮಿಗೆ ಚೆಲ್ಲುತ್ತೇನೆ. ಬ್ರಹ್ಮನ ವರದಂತೆ ಸಾವಿರಾರು ರಕ್ತ ಬೀಜರು ಹುಟ್ಟಿ ಬರಲಿ.
ಮನ ರೂಪದಿ ಏನಾಶ್ಚರ್ಯ ಸಪ್ತ ಮಾತೃಕೆಯನ್ನು ಸೃಷ್ಟಿಸಿದೆ. ತದನಂತರ ರಕ್ತ ಬೀಜಾಸುರಗಳನ್ನು ಸೃಷ್ಟಿಸಿದ್ದಾನೆ. ಇದು ಭೂಮಿಗೆ ತಗಲಬಾರದು, ಅದಕ್ಕಾಗಿ ರಕ್ತೇಶ್ವರಿ ಆಗುತ್ತೇನಂತೆ. ಮುತ್ತಿನವ್ರೆ ರಾಜ್ಯಡು ಒಂಜಿ ಸ್ಥಾನಮಾನಗೆ ನಮ್ಮಿಂಚಿ ಸಂಸಾರ ಬೆಗ್ಗಿ ಪಲೆ ತಂಗಡಿ ಪನ್ಪುಣವು ಮಲ್ಲ ಕುಟುಂಬಗೆ ಭೂಮಿಡು ಅಧರ್ಮ ತರೆದೇರ್ಪುನಂಚಿನ ಪೊರ್ತುಗೆ 33 ಕೋಟಿ ದೇವತೆರ್ಲ ಮೂಜಿ ಮೂರ್ತಿಲ್ಲ ಸೇರ್ದು ಅಕ್ಲಿನ ದಿವ್ಯ ಶಕ್ತಿಲೇನು ವಾನಗರ ಅಪಾಯನಂಚಿನ ಪೊರ್ತುಗೆ ಆಕಾಶದ್ದು ಭೂಮಿಗೆ ಜತ್ತಿನಂಚಿನ ಶಕ್ತಿಯೇ ಆನು ರಕ್ತೇಶ್ವರಿ ದೈವ ರಾಜಕೀಯ ಮಂತ್ರಂದು ಬನ್ನಿರವಲ್ಲತ್ತ ಒರಿಯನ್ನು ಎಡ್ಡೆ ಮಲ್ತನಿಗೆ ಒರಿಯನ್ನು ಹಾಲು ಮಲ್ತನಿಗೆ ಪುನಃ ಅಪವಾದ ಬರೆಯಿರವಲ್ಲತ್ತ ಏರು ಮಲ್ಲೆ ಮಿತ್ತ ಕಾರ್ಯಕ್ರಮ ಮಲ್ತನಗ್ಲೇರು ಆಟಗೊಬ್ಬೈ ನಾಡೇರು ಮಲ್ಲೆ ಮಿತ್ತ ಏರು ಬರ ಜರ ಆವಡು ಬರ್ಪುಜರು ಇತ್ತರಿಗೆ ಅಕ್ಕ ಬಾರಿ ಪುರದ ಕಾರ್ಯಕ್ರಮ ಬಾರಿ ಎಡ್ಡೆ ಗೊಬ್ಬೇರು ಒಂಜಿ ಅವಕಾಶ ಮಲ್ತು ಕೊರಿಯಾರು ಬಾರಿ ಪುರ್ಲಾಂಡು ನಿಕ್ಲೆಗ್ ನನಲಾತ್
ಕಾರ್ಯಕ್ರಮ ಕೊರ್ಪುನಂಚಿನ ಅವಕಾಶ ದೇವರೆತ್ತಾವಡು ಈಗಲೇನ ಒಟ್ಟಿಗೆ ರಕ್ತೇಶ್ವರಿ ಅದು ಓ ಕೇರಿಗೆ ಕಾವಡ್ಡಿ ಓ ಭಾಗವತರೆ ಬಾರಿ ಬರ್ಲುದ ಮನ ಬಂಡರು ಈರು ಬನ್ನೆನಾ ಈರು ಬನ್ನತ್ತು ಈರ್ನ ಗಂಟೆಲ್ಡು ಕುಳ್ಳುದು ಯಾನು ಬನ್ನೆ ಇಲ್ಲೇ ಪ್ರತಿಭೆ ಬಾರಿ ಪೊರ್ಲು ಪದ್ಯ ನನ್ನ ದುಂಬುಗುಲ ಆಯ್ನಾತ್ ಎಡ್ಡೆ ಎಡ್ಡೆ ಪದ್ಯ ಪಂಪುನಂಚಿನ ಯೋಗ ಭಾಗೀರೆಗ ಬರಡು ಈರ್ನ ಕಂಟೆಳ್ಳು ಕುಳ್ಳುದು ಯಾನಿರೆಗ ಓ ಚೆಂಡೆದಾರ್ರೆ ಬಾರಿ ಪೊರ್ಲು ಬಟ್ಟೆರು ಅವು ಈರತ್ತು ಬಟ್ಟೆನೆ ಯಾನು ಬಟ್ಟನೆ ರಡ್ ಕೈಟ್ ಬಟ್ಟ್ಯಾರು ರಡ್ ಕೋಲುಡು ಬಟ್ಟ್ಯಾರು ಅವು ಈರು ಬಟ್ಟನೆತ್ತು ಈರ್ನ ಕೈಟುಕೊಳ್ಳೋದು ಯಾನು ಬಟ್ಟಾಯಿನೆ ನನ್ನ ದುಂಬುಗಳ ಈರು ಇಂಚನೆ ಬೊಟ್ಟು ಬೊಟ್ಟುದ ಮಾತಿರೆಲ್ಲ ಕೈತಡೆ ಮಂತುಲ್ಲೆ ಓ ಮದ್ದಳೆದಾರ್ರೆ ಬಾರಿ ಪೊರ್ಲುಡೆ ಬಟ್ಟ್ಯಾರು ಒಂಜಿ ಬೆರಳತ್ತು 10 ಬೆರಳು ಸೇರಿದು ಗೊಬ್ಬಾರು ಬಾರಿ ಪೊರ್ಲು ನನ್ನ ದುಂಬುಗಳ ಈರ್ನೊಟ್ಟಿಗೆ ಬಾರಿ ಪೊರ್ಲುಡು ಮಾತ ಪೊರ್ಲುಡೆ ತುಯ್ಯಾರು ಮಾತ ಖುಷಿಯಾಂಡು ನನ್ನ ದುಂಬುಗಳ ಇಂಚನೆ ತೂದು ಮಾತಿಗೆ ಎಡ್ಡೆ ಮಲ್ಪಲೆ ನಿಗಿಲಿನೊಟ್ಟಿಗೆ ಓ ಇದು ನನ್ನ ಪಿರಾವಿತ್ತಾರೋಡ ಚೂರು ದುಂಬು ಬಟ್ಟರ್ನ ಇರೆಗ್ಲ ಜಾಬಾಯ ಕೊಡ್ತೆ ಬೊಟ್ಟ್ಯಾರು ಬಾರಿ ಪೊರ್ಲುಡೆ ಬೊಟ್ಟ್ಯಾರು ನನ್ನೊಲೆ ಎಡ್ಡೆ ಬೊಟ್ಟುಲೆ ಈರ್ನೊಟ್ಟಿಗೆ ರಕ್ತೇಶ್ವರಿ ಯಾನುಲ್ಲೆ ಮೂಲೆ ಇಪ್ಪೋಡ ಮಾಯಗು ಸೇರೋಡ ಪರಿಯರದಾಲ ಕೊರ್ಪುನಂದ ಜಿಜ್ಜೇರಿ ಇರ್ಲ ಅಮೃತಗಳಿಗೆ ಬೋದು ವಿಷಗಳಿಗೆ ಬರಂದುಂಡು ಕೊರ್ಪುನಂಚಿನ ಬೇಗ ಕೊರಿಯರ್ ನೆಡ್ಡೆತ್ತಿಂದು ದಾನೆ ಮರಟ್ಟಿತ್ತಿನ ಬೊಂಡಲೇನ ಪೂರ ಹೊಟ್ಟೆ ಮಲ್ಪಡ ಕೊರ್ಪರ ಎಷ್ಟೊಂದು ಜನ ಬಂದು ಕೇಳಿಕೊಂಡರು ನನ್ನ ಅಣ್ಣನಾದಂತಹ ಶುಂಭನನ್ನು ವರಿಸೆಂದು. ಅವನಿಗಿಂತ ವರಿಷ್ಠವಾದವರ ನಿನಗಿನ್ಯಾರೂ ಸಿಗಲಿಕ್ಕಿಲ್ಲ. ಓಹೋ, ಅದೆಷ್ಟು ಕೊಬ್ಬು ನಿನಗೆ! ಪ್ರತಿಯೊಬ್ಬರನ್ನು ವಾಪಸ್ ಕಳಿಸಿದೆ, ಯಾರಿಗೂ ಶರಣಾಗಿ ಬರಲಿಲ್ಲ. ಕೊನೆಯದಾಗಿ ಹೇಳುತ್ತೇನೆ ಕೇಳು, ಶುಂಭ ನನ್ನ ಅಣ್ಣ, ನಿಶಂಬನಾದಂತಹ ನಾನು ಬಂದು ಕೇಳುತ್ತಿದ್ದೇನೆ. ಮರ್ಯಾದೆಯಿಂದ ಒಪ್ಪೆ ನನ್ನೊಡನೆ ಬಂದರೆ ಸರಿ, ಇಲ್ಲವೆಂದಾದರೆ ನಿನ್ನ ಮುಡಿಗೆ ಕೈ ಹಾಕಿ ದರ ದರ ನಡೆದುಕೊಂಡು ಹೋಗ್ಬೇ.
ಈಗಲೂ ಹೇಳುತ್ತಾ ಇದ್ದೇನೆ, ಕಾಲ ಮಿಂಚಿಲ್ಲ. ಬಾ ನನ್ನ ರತಿಯಾಗು, ಬಾ. ಜಯ ಜಯ ಖಳಬುರಾದಗಿಗೆ, ಜಯ ಜಯ ದುರ್ಗಾಂಬಿಗೆ, ಜಯ ಜಯ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಮೋಸ್ತುತೆ. ಧನ್ಯಳಾಗಮ್ಮ ಧನ್ಯಳಾಗು. ದೇವೇಂದ್ರ ಕೈಡೆಯ ಸುರನಾಥ ದೈತ್ಯರ ರುಂಡವನು ಗ್ರಾಮದಲ್ಲಿ ಭೂಮಂಡಲಕ್ಕೆ ಕೆಡ ಹಿರ್ಪೆ ಹದನವ ಚಂದವಾಗಿ ಕಂಡೆಯ ಸುರಪಾಲ, ಇಷ್ಟರವರೆಗೆ ಕಂಡೆಯಲ್ಲ, ಕಿರಿದ ಸಮಯದೊಳಗಾಗಿ ದುರುಳರನ್ನು ಸರಿದುಕೊಡುತ್ತೇನೆ ಎನ್ನುವಂತ ಮಾತನ್ನು ಲೀಲೆಯಿಂದ ನೀನು ನೋಡಬೇಕು ಅಂತ ಹೇಳಿದ್ದೇನೆ. ನೋಡಿದೆಯಲ್ಲ, ವಿಧ ವಿಧವಾದ ರೂಪದಿಂದ, ವಿಧ ವಿಧವಾದ ಆಯುಧದಿಂದ, ನಾನಾ ರೀತಿಯಲ್ಲಿ ಬಂದಂತ ಕಳ್ಳರನ್ನು ಕೊಂದುಕೊಟ್ಟಿದ್ದೇನೆ. ಇನ್ನು ಯಾವ ಕಳ್ಳ ಭಯವು ನಿನ್ನ ಸುರಲೋಕಕ್ಕೆ ಬರುವುದಿಲ್ಲ. ನೀನು ನಿಶ್ಚಿಂತೆಯಿಂದ ಸ್ವರ್ಗವನ್ನು ಆಳಬೇಕು, ಸ್ವರ್ಗವನ್ನು ಆಳಬೇಕು. ನಿನ್ನ ಲೀಲೆಯನ್ನು ನೋಡಿ ಕಣ್ತುಂಬಿತಮ್ಮ. ಇನ್ನು ಮುಂದೆ ನಿನ್ನನ್ನು ಕಾಣಬೇಕೆಂದಾದರೆ ಏನು ಮಾಡಬೇಕು ತಾಯೇ? ದ್ವಾಪರಾಯುಗದೊಳಗೆ ಒಮ್ಮೆ ಗಿಳಿ ಬದಿಯು ಸಹ ಭವ ಎನಿಸಿ ನಾ ರೂಪದೋರುವೆ ಹೊರದು ಅನ್ಯತೈ ಪರಿಯಲಿ. ದೇವೇಂದ್ರ, ತಾಯೇ ಈ ಯುಗದಲ್ಲಿ ಇನ್ನು ನಿನಗೆ ಹೀಗಾಗಿ ನಾನು ಕಾಣಿಸಿಕೊಳ್ಳುವುದಿಲ್ಲ. ದ್ವಾಪರಾಯುಗದಲ್ಲಿ ದೇವನಿಗೆ ಧರ್ಮವನ್ನು ಸಂಸ್ಥಾಪನೆ ಮಾಡುವುದಕ್ಕಾಗಿ ಅವನಲ್ಲಿಯೇ ಐಕ್ಯಳಾಗಿ ಅಲ್ಲಿಯೇ ಅದೃಶ್ಯಳಾಗುತ್ತೇನೆ. ಮುಂದೊಂದು ದಿನ ನಿನಗೆ ಕಷ್ಟ ಬಂತು ಅಂತಾದ್ರೆ ಮರಳಿ ನೀನು ತುಹಿನಾದ್ರಿಗೆ ಬಂದು ನನ್ನನ್ನು ಸ್ತಪಿಸು, ನನ್ನನ್ನು ಧ್ಯಾನಿಸು, ನನ್ನನ್ನು ಧ್ಯಾನಿಸು. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಶುಂಭ ಧಾನವರ ವಧೆಯಾಯಿತು. ಆ ಮಹಾದೇವಿಯು ಲೋಕಕ್ಕೆ ಸುಮಂಗಳವನ್ನೇ ಉಂಟು ಮಾಡಿದ್ದಾಳೆ.
ಈ ಪುಣ್ಯಕಥನವನ್ನು ಆಡಿದ, ನೋಡಿದ, ಕೇಳಿದ, ನಮಗೆ ಆಡಲು ಇಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಆ ಮಹಿಷಮರ್ದಿನಿ ದುರ್ಗಾ ಪರಮೇಶ್ವರಿಯು ಎಲ್ಲರಿಗೂ ಸುಖ, ಸಂಪತ್ತು, ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಾ, ಸಭ್ಯರಾದ ನಿಮ್ಮಲ್ಲಿ ಮಂಗಳವನ್ನು ಹಾಡಲು ಅಪ್ಪನೆಯನ್ನು ಕೇಳುತ್ತಾ ಇದ್ದೇನೆ. ಶ್ರೀಧರದಿ ಜನೇಂದ್ರಿಯರು ದೋಷದಿ ನಡೆದರುದವರು ಉದುರರೊಳಿದು ಮಂದ್ರಾಜತೆಯುದಲೆ ಸದಯದಲ್ಲಿ ದುಃಖಿಸಿದ ಬುಧದ ಮಾಸದ ಕೀರ್ತಿಯ ಪಡೆಗಿರಲು ತರುವೇಶನಿಗೆ ಆರತಿಯ ಬೆಳಗಿರೆ ಶೋಭಾನೆ ಧರೆಯೋಳು ಬೆಸರಾದ ಗೈಯೋಳು ಕ್ಷೇತ್ರದಿ ದೋದಿರದತ್ತ ಧರೆಯೋಳು ಬೆಸರಾದ ಗೈಯೋಳು ಕ್ಷೇತ್ರದಿ ಸ್ಥಿರವಾಗಿ ನೆಲೆಸಿ ಶ್ರೀ ದುರ್ಗಾಂಬಿಕೆ ಕರುಣದಿ ನಿಜ ಕಿಂಕರರಿಗೊಳಿದು ಮನದಿರವನು ಪಾಲಿವ ಶ್ರೀ ದುರ್ಗಾಂಬಿಕೆ ಮಂಗಳಂ ಶುಭ ಮಂಗಳಂ ನಿಜ ಮಂಗಳಂ ಶುಭ ಮಂಗಳೋ 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 ಇಷ್ಟು ಹೊತ್ತು ಸುಮಾರು 4.5 ಗಂಟೆಗಳ ಸುದೀರ್ಘ ಅವಧಿಯಲ್ಲಿ ಗಂಡುಮೆಟ್ಟಿನ ಕಲೆ ಯಕ್ಷಗಾನವನ್ನ ಬಹಳ ವೈಭವಯುತವಾಗಿ, ಅದ್ಭುತವಾಗಿ ನಮ್ಮೆದುರು ಕದಂಬ ಕೌಶಿಕೆ ಎನ್ನುವ ಪ್ರಸಂಗವನ್ನ ಹಿಡ್ಕೊಂಡು ಇಲ್ಲಿ ನಮ್ಮೆಲ್ಲರನ್ನ ರಂಜಿಸಿದ್ದೀರಿ. ಶ್ರೀ ಸಾಯಿ ಕಲಾ ಯಕ್ಷ ಬಳಗ ಬಾಲವನ ಪುತ್ತೂರು ಇವರಿಗೆ ಕ್ಷೇತ್ರದ ವತಿಯಿಂದ ಪ್ರೀತಿಯ ಅಭಿನಂದನೆಗಳು. ಕ್ಷೇತ್ರದ ವತಿಯಿಂದ ವ್ಯವಸ್ಥಾಪನಾ ಸದಸ್ಯರು ದಯವಿಟ್ಟು ಅವರಿಗೆ ಶಾಲು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರೊಡಗೂಡಿ ಎಲ್ಲರೂ. ಹಾಗೇನೆ ಈ ಒಂದು ಕಾರ್ಯಕ್ರಮವನ್ನ ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡಿದವರು ಶ್ರೀ ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಕಣ ಕಣ ಸೌಂದರ್ಯ. ಮುಳಿಯಾ ಜುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಕೆಯೂರು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಇಲ್ಲಿನ ಸರ್ವ ದೇವರುಗಳಿಗೂ ದೇವರುಗಳ ಪಾದಾರವಿಂದಕ್ಕೆ ಪೊಡಮಡುತ್ತಾ ಇಷ್ಟು ಹೊತ್ತು ನಮಗೆ ಅವಕಾಶ ಮಾಡಿಕೊಟ್ಟಂತ ಈ ದೇವಸ್ಥಾನದ ಅರ್ಚಕ ವೃಂದ ಹಾಗೂ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೂ ಕೂಡ ಸಾಯಿ ಕಲಾ ಯಕ್ಷ ಬಳಗ ಬಾಲವನ
ಪುತ್ತೂರು ಈ ಮಹಿಳಾ ಸದಸ್ಯರು ನಮಸ್ಕರಿಸುತ್ತಾ ನಿಮ್ಮ ಈ ಕಲಾ ಸೇವೆಯನ್ನು ಸ್ಮರಿಸುತ್ತಾ ನಾವು ನಿಮಗೆ ವಂದನೆಯನ್ನು ಹೇಳ್ತಾ ಇದ್ದೇವೆ. ಇನ್ನೂ ಒಂದು, ನಾವು ಈ ಕಲಾ ತಂಡವನ್ನು ಪ್ರಾರಂಭ ಮಾಡಿ 13 ವರ್ಷಗಳ ಕಾಲ ಆಯಿತು. ಎಲ್ಲ ಮಹಿಳೆಯರು ಈ ಕಲೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯಕ್ಷಗಾನವನ್ನು ಬರೀ ನಾವು ಬೆಳೆಸಬೇಕು, ಉಳಿಸಬೇಕು ಅಂತ ಹೇಳುವುದಲ್ಲ. ನಿಮ್ಮಂಥ ಕಲಾ ಪೋಷಕರು ನಮಗೆ ಈ ರೀತಿಯಾದಂಥ ಅವಕಾಶ ಕೊಟ್ಟಾಗ ಯಕ್ಷಗಾನ ಬೆಳೀತದೆ. ತಾಯಂದಿರು ಕೂಡ ಯಕ್ಷಗಾನವನ್ನು ಮಾಡಿದಾಗ ಮಕ್ಕಳು ಕೂಡ ಅದನ್ನು ಮುಂದರಿಸಿಕೊಂಡು ಹೋಗ್ತಾರೆ. ಹೇಗಂತ ಹೇಳಿದರೆ, ಅಮ್ಮ ಒಂದು ಒಳ್ಳೆಯ ಕೆಲಸ ಮಾಡಿದರೆ ತಾಯಿ ಮಾಡಿದ್ದಾರೆ, ಅದನ್ನು ನಾವು ಒಂದು ಮಾಡುವ ಅಂತ ಹೇಳಿ ಒಂದು ಹತ್ತಿರ ಆದರೂ ಹೋಗ್ತಾರೆ. ಒಂದು ಅಡಿಗೆಯನ್ನು ಅಮ್ಮ ಚೆನ್ನಾಗಿ ಮಾಡಿದ್ಲಂದರೆ ನಮಗೆ ಯಾಕೆ ಇದನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಒಂದು ಪ್ರಯತ್ನ ಆದರೂ ಪಡ್ತಾರೆ. ಹಾಗಾಗಿ ಯಕ್ಷಗಾನವನ್ನು ನಾವು ಬೆಳೆಸುವುದಕ್ಕೆ ನಾವೆಲ್ಲರೂ ಪಣ ತೊಡಬೇಕು. ನಮ್ಮ ಈ ಭಾರತದ ಯಕ್ಷಗಾನ ಕಲೆ ಎನ್ನುವುದು ಅಜರಾಮರವಾಗಿ ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತೆ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಎಲ್ಲ ಸದಸ್ಯರಿಗೂ ಕೂಡ ನಾವು ಶಿರಬಾಗಿ ಕೈಯನ್ನು ಜೋಡಿಸುತ್ತಾ ಇದ್ದೇವೆ. ನನಗೆ ಇಲ್ಲಿ ಪರಿಚಯ ಆಗಿದ್ದು ನಮ್ಮ ಮೇಡಮು ತಿರುಮಲೇಶ್ವರಿಯ ಈಶ್ವರಿ ಮೇಡಮ್ ಅವರು ಪರಿಚಯ ಆಗಿದ್ದಾರೆ. ಪ್ರತಿ ವರ್ಷ ಕೂಡ ನಾವು ಇಲ್ಲಿ ತಾಳಮದ್ದಲೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ವರ್ಷ ಕೂಡ ಮೇಡಮ್ ಅಲ್ಲಿ ಕೇಳಿದೆ, ನಮಗೊಂದು ಯಕ್ಷಗಾನ ಮಾಡೋದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ. ನೋಡುವ ಮೇಡಮ್, ಕಮಿಟಿಯಲ್ಲಿ ಹೇಳಿ ಕೇಳ್ತೇನೆ ಅಂತ ಹೇಳಿದರು. ಹಾಗಾಗಿ ನೀವೆಲ್ಲರಿಗೂ ಕೂಡ ಇನ್ನೊಂದು ಸಾರಿ ನಾವು ನಮಸ್ಕರಿತಾ, ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ, ಶುಭಂ ಭದ್ರಂ. ಅಭಿನಂದನೆಗಳು ಸಾಯಿ ಕಲಾ ಯಕ್ಷ ಬಳಗ ಬಾಲವನ ಪುತ್ತೂರು ಇವರ ಎಲ್ಲ ಸದಸ್ಯರಿಗೆ. ಬಹುಶಃ ಇದೊಂದು ತಂಡ ಸಂಪೂರ್ಣ ಸ್ತ್ರೀಯನ್ನು ಒಳಗೊಂಡ ಈ ಒಂದು ಯಕ್ಷಗಾನ ಬಳಗ. ತಾಯಿ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅನ್ನುವಂತೆ ತಾಯಿ ಮಹಿಳೆಯರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಾಗ ಬಹುಶಃ ಇದೊಂದು ಇತರರಿಗೆ ಕೂಡ ಪ್ರೇರಣೆ ಆಗ್ತದೆ. ತಮ್ಮ ಈ ಒಂದು ಸೇವೆಗೆ ಆ ತಾಯಿ ದುರ್ಗಾ ಮಾತೆ ಸದಾ ಹರಸುತ್ತಿರಲಿ. ತಮ್ಮ ಈ ಒಂದು ಯಕ್ಷಗಾನ ಇನ್ನಷ್ಟು ಎತ್ತರಕ್ಕೆ ಏರಿ ಎಲ್ಲ ಊರುಗಳಲ್ಲೂ ಪಸರಿಸಿ ತಮ್ಮ ಯಕ್ಷಗಾನದ ಈ ಒಂದು ಅಭಿರುಚಿಯನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಿ. ದೇವರು ನಿಮಗೆ ಆರೋಗ್ಯ ಸೌಭಾಗ್ಯ ಕರುಣಿಸಲಿ ಎಂದು ಹೇರುತ್ತಾ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರೊಡಗೂಡಿ ಎಲ್ಲರೂ ಈ ಒಂದು ತಂಡವನ್ನ ಗೌರವಿಸಿ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬಹುಶಃ ಇಲ್ಲಿ ನಮ್ಮೊಂದಿಗೆ ಇವತ್ತು ಪ್ರಧಾನ ಭಾಗವತರಾಗಿ ಸಹಕರಿಸಿದ ಸಿಂಚನ ಮೂಡುಕೋಡಿ ಕಳೆದ ಸಾರಿ ಕೂಡ ನಮ್ಮ ಈ ಒಂದು ವೇದಿಕೆಯಿಂದ ಯಕ್ಷಗಾನ ತಾಳಮದ್ದಲೆಯಲ್ಲಿ ಬಹುಶಃ ಅದ್ಭುತ ತನ್ನ ಕಂಠಸಿರಿಯ ಮುಖಾಂತರ ನಮ್ಮೆಲ್ಲರನ್ನ ಬಹಳ ರಂಜಿಸಿದಿರಿ. ತಮ್ಮ ಈ ಒಂದು ಅದ್ಭುತ ಪ್ರತಿಭೆಗೆ ನಾವು ಬಹಳ ಆಭಾರಿಗಳಾಗಿದ್ದೇವೆ. ತಮ್ಮ ಆ ಸುಶ್ರಾವ್ಯ ಕಂಠ ಇನ್ನಷ್ಟು ಬೆಳಗಲಿ. ತಾಯಿ ದುರ್ಗಾ ಮಾತೆ ತಮಗೆ ಅವನ ಶಕ್ತಿ ನೀಡಲಿ, ಇನ್ನಷ್ಟು ಎಲ್ಲ ಕಡೆ ಪಸರಿಸುವಂತ ಸೌಭಾಗ್ಯ ಆ ತಾಯಿ ನೀಡಲಿ ಅಂತ ಹರಿಸ್ತಿದ್ದೇವೆ. ಅಧ್ಯಕ್ಷರೊಡಗೂಡಿ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಹಾಗೇನೆ ಈ ಕಾರ್ಯಕ್ರಮ ಇಲ್ಲಿ ಪ್ರಾಯೋಜಿಸಲಿಕ್ಕೆ ನಮ್ಮಿಂದೋಗಿ ಸಹಕರಿಸಿದವರು ಶ್ರೀ ಚಂದ್ರಶ್ರೀ ಬುಳಿಕಲಮಠ. ಈ ದಂಪತಿ ಕೂಡ ಈಗಾಗಲೇ ನಮ್ಮನ್ನು ಸೇರಿಕೊಂಡಿದ್ದಾರೆ. ಹಾಗೇನೆ ಇಂದಿನ ಇಡೀ ದಿನದ ಎಲ್ಲ ವ್ಯವಸ್ಥೆಗಳಲ್ಲಿ ಸಹಕಾರ ನೀಡಿದವರು ಶ್ರೀ ದುರ್ಗಾ ಫ್ರೆಂಡ್ಸ್ ಕಣಿಯರು.
ಈ ಯಕ್ಷ ತಂಡದಲ್ಲಿ ನಮ್ಮ ಸ್ಥಳೀಯ ಪ್ರತಿಭೆ ಕೂಡ ಇದ್ದಾರೆ. ಅಂದ್ರೆ ನಮ್ಮ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಈಶ್ವರಿ ಇವರ ಮಗಳು. ಅಭಿನಂದನೆಗಳು ನಮ್ಮ ಈ ಕಿರು ಕಾಣಿಕೆಯನ್ನು ಸ್ವೀಕರಿಸಿದ್ದಕ್ಕೆ, ಹಾಗೆಯೇ ಸ್ಮರಣಿಕೆಯನ್ನು ನೀಡಿ ಸಹಕರಿಸಿದಂಥ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರೊಡಗೂಡಿ ಅಭಿನಂದನೆಗಳು. ಹಾಗೆಯೇ ಈ ಕಾರ್ಯಕ್ರಮವನ್ನು ನಮಗೆ ಇಂದು ಪ್ರಾಯೋಜಕರಾಗಿ ಸಹಕರಿಸಿದಂಥ ಶ್ರೀ ಚಂದ್ರಾಶ್ರೈ ಒಳಿಕಲಮಠ ದಂಪತಿಗಳು ದಯವಿಟ್ಟು ವೇದಿಕೆ ತೆರಳಿ ನಮ್ಮಿಂದ ಕಿರು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ತಮ್ಮಂಥ ದಾನಿಗಳ ಸಹಕಾರ ಇಲ್ಲದಿದ್ದರೆ ಇಲ್ಲಿ ಯಾವುದೇ ಕಾರ್ಯಕ್ರಮ ಮೂಡಿ ಬರಲಿಕ್ಕೆ ಸಾಧ್ಯವಿಲ್ಲ. ತಮ್ಮಂಥ ದಾನಿಗಳು ಈ ಊರಲ್ಲಿ ಮತ್ತಷ್ಟು ಬೆಳೆಯಲಿ, ಕ್ಷೇತ್ರದ ಮಹಿಮೆ ಇನ್ನಷ್ಟು ಬೆಳಗಲಿ. ಈ ವೇದಿಕೆಯಿಂದ ಕಾರ್ಯಕ್ರಮ ನೀಡಲು ತಮ್ಮ ಸಹಕಾರ ಅತ್ಯಗತ್ಯ. ಇನ್ನು ಮುಂದೆಯೂ ಇದೇ ರೀತಿ ನಮ್ಮೊಂದಿಗೆ ಸಹಕಾರ ನೀಡುತ್ತಾ ಕಾರ್ಯಕ್ರಮದ ಯಶಸ್ಸಿಗೆ ತಾವು ಕೂಡ ಪಾಲುದಾರರು ಎಂದುಕೊಳ್ಳುತ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಇಂದಿನ ಇಡೀ ದಿನದ ಸಹಕಾರ ನೀಡಿದವರು ಶ್ರೀ ದುರ್ಗಾ ಫ್ರೆಂಡ್ಸ್ ಕಾಣಿಯಾರು. ಹಾಗೆಯೇ ಕ್ಷೇತ್ರದಲ್ಲಿ ಈ ಒಂದು ಸಿಂಚನ ಮೂಡುಕೂಡಿ ಅನ್ನೋ ಪ್ರತಿಭೆ ಬಹಳ ಅದ್ಭುತ ಗಾಯಕಿ ಅಂದುಕೊಳ್ತೇನೆ. ಕಳೆದ ಸಾರಿ ಕೂಡ ಎಲ್ಲ ಜನರನ್ನು ಮಂತ್ರಮುಗ್ಧಗೊಳಿಸಿದಂಥ ಪ್ರತಿಭೆ. ತಾಯಿ ದುರ್ಗಾಮಾತೆ ಇನ್ನಷ್ಟು ಶಕ್ತಿ ನೀಡಲಿ. ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತ ಆಗ್ತದೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ದುರ್ಗಾದೇವಿಗೆ ಉಯ್ಯಾಲೆಯ ರೂಪದಲ್ಲಿ ಸುಂದರವಾದ ಆಸನವನ್ನು ನಿರ್ಮಿಸಿಕೊಟ್ಟ ನಮ್ಮ ರಕ್ಷಿತ್ ಕೂಡ ನಮ್ಮೊಂದಿಗಿದ್ದಾರೆ. ದಯವಿಟ್ಟು ವೇದಿಕೆ ತೆರಳಿಯ ಒಂದು ಗೌರವವನ್ನು ಸ್ವೀಕರಿಸಬೇಕು. ಯಾಕಂದ್ರೆ ತಾಯಿ ದುರ್ಗಾಮಾತೆಯ ಉಯ್ಯಾಲೆಯ ರೂಪದಲ್ಲಿ ಒಂದು ಸುಂದರವಾದ ಆಸನವನ್ನು ನಿರ್ಮಿಸಿಕೊಟ್ಟಿದ್ದೀರಾ. ನಿತ್ಯ ದೀಪದ ಅಲಂಕಾರ ಕೂಡ ಇದೇ ದೀಕ್ಷಿತ್ ಮಾಡ್ತಾ ಇದ್ದಾರೆ. ರಕ್ಷಿತ್, ಶುಭರಾತ್ರಿ. ಶರನ್ನವರಾತ್ರಿಯ ಕೊನೆಯ ದಿವಸ ನಾಳೆ 9ನೇ ದಿವಸ, ಅಂದ್ರೆ ನಾಳೆ ಈ ಒಂದು ಉತ್ಸವದ ಸಮಾರೋಪ ಸಮಾರಂಭ ಕೂಡ ಈ ವೇದಿಕೆಯಿಂದ ಮೂಡಿ ಬರಲಿಕ್ಕಿದೆ. ಸಮಾರೋಪ ಸಮಾರಂಭ ಆದ ಬಳಿಕ ಗೆಜ್ಜನಾದ ನೃತ್ಯ ಕಾರ್ಯಕ್ರಮ ವಿದುಷಿ ಅನನ್ಯ ತೇಜಸ್ವಿಯವರ ಸಾರಥ್ಯದಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮವು ಕೂಡ ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ, ಮುಳಿಯ ಜ್ವಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ವಲ್ಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ವಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ವಲ್ಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ,
ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣತಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣತಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್.